ಇವತ್ತು ಮೋಸ್ಟ್ಲಿ ಕಾಂತಾರ ಇಷ್ಟು ಪ್ರಪಂಚದಾದ್ಯಂತ ಅದ್ಭುತವಾಗಿ ಸಿನಿಮಾ ಓಡ್ತಿರೋದಕ್ಕೆ ನಾವು ನಮ್ಮ ನಾಡಿನ ನಮ್ಮ ಮಣ್ಣಿನ ಒಂದು ಕಥೆ ಅಂತ ಹೇಳ್ತಾ ಇದ್ದೀವಿ. ಜೊತೆಗೆ ಇಡೀ ಸಿನಿಮಾ ಕಾಂತಾರ ದೈವಾರಾಧನೆಯನ್ನು ಇಟ್ಕೊಂಡು, ದೈವಾರಾಧನೆ ಅಂದರೆ ಏನು, ದೈವದ ಮಹತ್ವ ಏನು, ಇವೆಲ್ಲ ಇಟ್ಕೊಂಡು ನಾವು ಸಿನಿಮಾನ ಹೇಳಿರೋದು. ಸೊ ಸಿನಿಮಾ ಮಾಡಬೇಕಾದ್ರೆ ನಮಗೆ ಈ ಥರ ವಿಚಾರಗಳು, ನಮ್ಮ ನಂಬಿಕೆಗೆ ಸಂಬಂಧಪಟ್ಟಿರುವಂಥ ವಿಚಾರಗಳು, ನಮ್ಮ ಆಚರಣೆಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಾಗಿರೋದ್ರಿಂದ ತುಂಬ ಅಥೆಂಟಿಕ್ ಆಗಿ ಎಲ್ಲೂ ಕೂಡ ಆ ನಂಬಿಕೆಗೆ, ಆ ಒಂದು ಆಚರಣೆಗೆ ಚ್ಯುತಿ ಬರದ ಹಾಗೆ ಅದನ್ನು ನಾವು ತೋರಿಸ್ಬೇಕಾಗತ್ತೆ. ಯಾಕಂದರೆ ನಾವು ಕೂಡ ದೈವಾರಾಧನೆ ಮಾಡುವಂಥ ಜನರಾಗಿರೋದ್ರಿಂದ ಹೊರಗಡೆಯವರಿಗೆ ನಾವು ದೈವದ ಕಾರ್ಮಿಕವನ್ನು, ನಮ್ಮ ದೈವದ ಈ ಆಚರಣೆ, ಅದರ ಶಕ್ತಿಯನ್ನು ಹೇಳ್ತೀವಿ ಅಂತಂದರೆ ನಾವು ಅದನ್ನು ಎಷ್ಟು ನಂಬ್ತೀವಿ ಮತ್ತು ಎಷ್ಟು ಶಿಸ್ತುಬದ್ಧವಾಗಿ ಅದರಲ್ಲಿ ನಡ್ಕೊಳ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನನಗೆ ಇಡೀ ಸಿನಿಮಾ ಇವತ್ತು ಏನು ನೋಡ್ತಿದ್ದೀರ ನೀವು, ಕೋಲ ಅಷ್ಟು ಚೆಂದ ಬಂದಿದೆ ಅಂತ ಹೇಳ್ತಾರೆ, ಇಷ್ಟು ಅಥೆಂಟಿಕಾಗಿ ತೋರಿಸಿದ್ದಾರೆ ಅಂತ ಹೇಳ್ತಾರೆ, ಅದೆಲ್ಲದಕ್ಕೆ ಕಾರಣ ಮುಖೇಶ್ ಅಣ್ಣ ಅವರು. ಅವ್ರಿಗೆ ನಮ್ಮ ಇಡೀ ತಂಡ, ಯಾಕಂದರೆ ನಮಗೆ ಅವರು ಕೂಡ ನೇಮ ಹಾಕುವವರಾಗಿರೋದ್ರಿಂದಾಗಿ ನಮಗೆ ಹೇಗೆ ನಡ್ಕೊಳ್ಬೇಕು, ಆ ಸುತ್ತಮುತ್ತ ಎಷ್ಟು ಶುದ್ಧವಾಗಿರಬೇಕು, ನಾನು ಆ ಒಂದು ಪಾತ್ರಧಾರಿ ಆದಾಗ ನಾನು ಎಷ್ಟರ ಮಟ್ಟಿಗೆ ತುಂಬ ನೀಟಾಗಿ ಅದನ್ನು ನಡ್ಕೊಂಡ್ರೆ ನಾನು ಏನೋ ಮಾಡಬಹುದು, ಮಾಡೋ ಸಂದರ್ಭದಲ್ಲೂ ನಮ್ಮಲ್ಲಿ ಸುಮಾರಷ್ಟು ಅನುಭವಗಳಾಗ್ತಾ ಹೋಗುತ್ತೆ. ನಿಜವಾಗ್ಲೂ ನನಗೆ ತುಂಬ ದೊಡ್ಡ ಪ್ರೊಟೆಕ್ಟೆಡ್ ಒಂದು ಫೀಲ್ ಇತ್ತು ಇಡೀ ಈ ಸಿನಿಮಾ ನಾನು ಮಾಡಬೇಕಾದ್ರೆ. ಅದಕ್ಕೆ ಕಾರಣ ಮುಖೇಶ್ ಅಣ್ಣ ಮತ್ತು ಪ್ರಕಾಶ್ ಅಣ್ಣ ಅಂತ ಇನ್ನೊಬ್ಬರು ಇದ್ದರು, ಮತ್ತು ಅವರ ಇಡೀ ತಂಡದವರು. ಪ್ರತಿ ಒಂದು ಹಂತದಲ್ಲೂ ನಾವು ಕೋಲ ಶೂಟ್ ಮಾಡಬೇಕಾದ್ರೆ ನಮ್ಮ ಜೊತೆಗೆ ನಿಂತು ಕಂಪ್ಲೀಟ್ಲಿ ಅದನ್ನು ಹೇಗೆ ನಡ್ಕೊಂಡು ಹೋಗಬೇಕು, ಹೇಗೆ ಮಾಡಬೇಕು, ಇವೆಲ್ಲವನ್ನು ತಿಳಿ ಹೇಳಿದವರು ಮುಖೇಶ್ ಅಣ್ಣ, ಪ್ರಕಾಶ್ ಅಣ್ಣ ಮತ್ತು ಇವರ ತಂಡದವರು. ಸೊ ಹಾಗಾಗಿ ಇಡೀ ತಂಡ, ಅದರ ಜೊತೆಗೆ ಇವತ್ತು ಒಂದು ನಾನು ಮೊನ್ನೆ ಹೇಳಿದ್ದೆ, ಈ ಸಿನಿಮಾವನ್ನು ನಾನು ಇಬ್ಬರಿಗೆ ನಾನು ಡೆಡಿಕೇಟ್ ಮಾಡ್ತೀನಿ ಅಂತ. ಒಂದು ದೈವ ನರ್ತಕರು ಮತ್ತು ಇವರ ಕುಟುಂಬದವರು. ಯಾಕಂದರೆ ದೈವದ ಸೇವೆ ಮಾಡ್ತಿರುವಂಥದ್ದು ತುಂಬ ವಿಶೇಷವಾದಂಥ ಒಂದು ಕಾರ್ಯ, ತುಂಬ ಪುಣ್ಯದ ಕಾರ್ಯ. ಹಾಗಾಗಿ ಈ ಸಿನಿಮಾ ಅವ್ರಿಗೆ ಅರ್ಪಣೆ ಆಗಬೇಕು. ಇನ್ನೊಂದು ನನ್ನ ಪರ್ಸನಲ್ ಕಾರಣಕ್ಕಾಗಿ ಇದು ಅಪ್ಪು ಸರ್ಗೂ ಕೂಡ ಇದನ್ನು ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಪ್ರಪಂಚದಾದ್ಯಂತ ತುಂಬ ಅತ್ಯದ್ಭುತವಾಗಿ ತಲುಪೋದಕ್ಕೆ ತುಂಬ ಮುಖ್ಯವಾದ ಕಾರಣ ಹೊಂಬಾಳೆ ಫಿಲ್ಮ್ಸ್, ವಿಜಯ್ ಕಿರ್ಗುಂದೂರವರು, ಚಲವೇಗೌಡರು. ಈ ಪ್ರೊಡಕ್ಷನ್ ಹೌಸ್ ಮೋಸ್ಟ್ಲಿ ನಾವು ಇಂಥದ್ದೊಂದು ಕಥೆನೂ ಹೇಳ್ತೀವಿ, ಜನರಿಗೆ ತಲುಪಿಸಬೇಕು, ನಾನು ಒಂದು ಯೋಚನೆ ಬಂದಾಗ ಮೋಸ್ಟ್ಲಿ ಈ ಪ್ರೊಡಕ್ಷನ್ ಹೌಸ್ ಅಲ್ಲ ಅಂದಿದ್ರೆ ನಮಗೆ ಇಷ್ಟು ವ್ಯಾಪಕವಾಗಿ ಎಲ್ಲಿವರೆಗೆ ಅಂದರೆ ಶುಕ್ರವಾರ ರಿಲೀಸ್ ಆಗುತ್ತೆ, ಶನಿವಾರಕ್ಕೆ 100 ಶೋಸ್ಗಳು ಎಕ್ಸ್ಟ್ರಾ ಹಾಕೋಕ್ಕೆ ವ್ಯವಸ್ಥೆ ಮಾಡ್ತಾರೆ. ಇವತ್ತೊಂದು ಸಿನಿಮಾ ಓಡ್ತಿದೆ ಅಂತಂದರೆ ಒಬ್ಬ ನಿರ್ಮಾಪಕ ಸ್ಟ್ರಾಂಗ್ ಆಗಿಲ್ಲ ಅಂತಂದರೆ ಹೆಚ್ಚು ಜನರಿಗೆ ತಲುಪಿಸೋಲ್ಲಿ, ಅವರಿಗೆ ಪ್ರದರ್ಶನ ಕೊಡುವಂಥ ಶೋಸ್ಗಳನ್ನ ಆರ್ಗನೈಸ್ ಮಾಡೋದ್ರಲ್ಲಿ ತುಂಬ ಕಷ್ಟ ಆಗುತ್ತೆ. ಯಾಕಂದ್ರೆ ನಾನು ಪ್ರಮೋದ್ ಎಲ್ಲರೂ ಸರ್ಕಾರಿ ಎಲ್ಲ ಮಾಡಿದಾಗ ಏನೇನು ಫೇಸ್ ಮಾಡಿದ್ದೀವಿ ಅಂತ ನಿಮಗೂ ಗೊತ್ತಿರುತ್ತೆ, ನಾವು ಅದನ್ನು ಅನುಭವಕ್ಕೆ ಬಂದಿತ್ತು. ವಿಜಯ್ ಕಿರ್ಗುಂದೂರವರು ಅಥವಾ ಈ ಹೊಂಬಾಳೆ ಫಿಲ್ಮ್ಸ್ ಇವತ್ತು ಒಂದೇ ಸಲಕ್ಕೆ ಎಲ್ಲರೂ ಕೇಳಿದ್ರು, ಪ್ಯಾನ್ ಇಂಡಿಯಾ ಮಾಡಲ್ವಾ, ಪ್ಯಾನ್ ಇಂಡಿಯಾ ಮಾಡಿ ಟೀಸರ್ ರಿಲೀಸ್ ಆದಾಗ ಎಲ್ಲರೂ ಕೇಳಿದ್ರು. ಅವರಿಗೆ ತುಂಬ ಶಕ್ತರು ಆ ವಿಚಾರದಲ್ಲಿ ಅವರು. ಆದರೆ ಕನ್ನಡದಲ್ಲೇ ಪ್ರಪಂಚದಾದ್ಯಂತ ಹೋಗಬೇಕಿದು, ಎಲ್ಲ ಕಡೆಗೆ ಒಟ್ಟಿಗೆ ರಿಲೀಸ್ ಆಗಬೇಕು ಅಂತ ಒಂದು ಯೋಚನೆ ಇದ್ದಾಗ ಅದನ್ನು ಮಾಡೋದಕ್ಕೆ ಶಕ್ತವಾಗಿ ಅದನ್ನು ಅದ್ಭುತವಾಗಿ ತಲುಪಿಸ್ತಾರೆ. ಇವತ್ತು ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಪ್ರತಿದಿನ ಶೋಸ್ಗಳು ಜಾಸ್ತಿ ಆಗ್ತಾ ಇದೆ. ಸೊ ಅಲ್ಲಿದ್ದವರು ಒಂದು ಮಂಗಳೂರು ಭಾಗ ಅಥವಾ ಒಂದು ಇಡೀ ಕೋಸ್ಟಲ್ ಕರ್ನಾಟಕ ಅಂತ ತಗೊಂಡ್ರೆ ನಮ್ಮ ಆಚರಣೆ ಇದು. ಆದರೆ ಹೊರಗಡೆಯವರು ಕೂಡ ನಾವು ಒಂದ್ಸಲ ಹೋಗಬೇಕು, ಆ ಒಂದು ನೇಮಕ್ಕೆ ಹೋಗಬೇಕು, ಆ ಪಂಜುರ್ಲಿ ದೈವದ್ದು, ಗುಳಿಗ ದೈವದ್ದು ಒಂದು ಆಶೀರ್ವಾದ ತಗೊಳ್ಬೇಕು ಅನ್ನೋಷ್ಟು ದೈವಿಕವಾಗಿ ನಮ್ಗೆ ಫೀಲ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನನ್ನ ಪ್ರಕಾರ ಇದು ನಾವು ಮಾಡಿದ್ದಲ್ಲ, ಮೋಸ್ಟ್ಲಿ ಪಂಜುರ್ಲಿ, ಗುಳಿಗ, ಆ ದೈವದೇವರುಗಳ ಆಶೀರ್ವಾದದಿಂದನೇ ಈ ಸಿನಿಮಾ ಆಯಿತು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನಾನು ಖಂಡಿತವಾಗ್ಲೂ ನನ್ನ ಕೈಯಲ್ಲಿ ಇದನ್ನು ಮಾಡೋಕ್ಕೆ ಸಾಧ್ಯತೆ ಇಲ್ಲ, ಈ ಸಿನಿಮಾ ಆಗಿದ್ದು ಅಂತ ನಾನು ಅಂದ್ಕೊಳ್ತೀನಿ. ಸೊ ಅಷ್ಟೇ ಪೂಜನೀಯವಾಗಿ ಅದನ್ನು ತೊಗೊಂಡು ಹೋಗ್ತೀವಿ. ಇನ್ನೂ ಒಂದು ವಿಶೇಷ ಏನಂತಂದರೆ, ಬೇರೆ ಭಾಷೆಗಳಿಂದ ನಾವು ಕನ್ನಡದಲ್ಲೇ ಫಸ್ಟ್ ರಿಲೀಸ್ ಆಗಬೇಕು ಅಂತ ಯೋಚನೆ ಮಾಡಿ ಎಲ್ಲ ಕಡೆ ಕನ್ನಡ ರಿಲೀಸ್ ಮಾಡಿದ್ವಿ. ಇನ್ನು 2 ದಿವಸದಲ್ಲಿ ತುಂಬ ಎಂಕ್ವೈರೀಸ್ ಬರ್ತಾ ಇದೆ, ತುಂಬ ಡಿಮ್ಯಾಂಡ್ ಬರ್ತಾ ಇದೆ. ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಈ ಥರ ಬೇರೆ ಭಾಷೆಗಳಿಗೆ ಡಬ್ ಮಾಡಿ ಸಿನಿಮಾನ ರಿಲೀಸ್ ಮಾಡಿ ಅಲ್ಲಿನ ಜನರಿಗೆ ಸಬ್ಟೈಟಲ್ ನೋಡೋದಕ್ಕಿಂತ ಆ ಭಾಷೆಯಲ್ಲಿ ನಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ, ದಯವಿಟ್ಟು ಮಾಡಿ ಅಂತ ಅಂದ್ಕೊಂಡು ಸುಮಾರಷ್ಟು ಜನ ಡಿಸ್ಟ್ರಿಬ್ಯೂಟರ್ಸ್ಗಳು ಪ್ರೊಡಕ್ಷನ್ ಹೌಸ್ನ ಕಾಂಟ್ಯಾಕ್ಟ್ ಮಾಡಿ ಬೇರೆ ಭಾಷೆಯಲ್ಲೂ ಕೂಡ ರಿಲೀಸ್ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಸೊ ಮೋಸ್ಟ್ಲಿ ಇನ್ನೊಂದು 2 ದಿವಸದಲ್ಲಿ ಅದು ಹೇಗೆ, ಯಾವಾಗ, ಏನು ಎತ್ತ ಅಂತ ನಮ್ಮ ಪ್ರೊಡಕ್ಷನ್ ಹೌಸ್ ಅದನ್ನು ಅನೌನ್ಸ್ ಮಾಡ್ತಾರೆ. ಇದು ಒಂದು ಸಂತೋಷದ ಸುದ್ದಿ ಅಷ್ಟು ಹೇಳ್ಬೋದು ನಾನು. ಆ್ಯಂಡ್ ಶೋಸ್ ಎಲ್ಲೆಲ್ಲಿ ಶೋಸ್ ಇದೆ, ನಾನು ಯಾವತ್ತೂ ಒಂದು ಸಿಂಗಲ್ ಸ್ಕ್ರೀನಲ್ಲಿ
ಒಂದು ಬುಕ್ಕಿಂಗ್ ಮಾಡಿ, ನಾರ್ಮಲಿ ಥಿಯೇಟ್ರಿಗೆ ಹೋಗಿ ಟಿಕೆಟ್ ತೊಗೊಳ್ತಾರೆ, ಬುಕ್ಕಿಂಗ್ ಮಾಡಿ ಅಲ್ಲಿ ಹೌಸ್ಫುಲ್ ಆಗಿ ಟಿಕೆಟ್ ಸಿಗ್ತಿಲ್ಲ ಅಂತ ಕೇಳ್ತಿರೋದು ಎಷ್ಟೋ ವರ್ಷಗಳಾದ್ಮೇಲೆ ಈಗ. ಅದು ಕಾಂತಾರಕ್ಕೆ ನೀವು ಕೊಟ್ಟಂಥ ಪ್ರೀತಿ, ಯಾವತ್ತೂ ನಮ್ಮ ಇಡೀ ತಂಡ ಆಭಾರಿಯಾಗಿದ್ದೀವಿ. ಧನ್ಯವಾದ. ಎಲ್ಲರೂ ಮಾತಾಡಾದ್ಮೇಲೆ ಬೇರೆ ಪ್ರಶ್ನೆಗಳಿದ್ದರೆ ನಾವು ಮುಂದುವರ್ಸೋಣ. ಸೊ ಚಿತ್ರದ ನಾಯಕಿ ಸಪ್ತಮಿಯವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಾನು ಲೀಲಾ ಅನ್ನೋ ಪಾತ್ರ ಮಾಡಿದ್ದು. ಕಾಂತಾರ ಸಿನಿಮಾಗೆ ನಾನು ಎಂಟ್ರಿ ಆಗಿದ್ದೆ ಒಂದು ಮಿಸ್ಟ್ರಿ. ಅದು ಎಲ್ಲೋ ಫೋಟೋ ನೋಡಿ, ರಿಷಬ್ ಸರ್ ಇನ್ಸ್ಟಾಗ್ರಾಮಲ್ಲಿ ಫೋಟೋ ನೋಡಿ ನಂದು ಆಡಿಷನ್ ತೊಗೊಂಡು ನನಗೆ ಹಾಗೆ ಕಾಂತಾರ ಅನ್ನೋ ಸಿನಿಮಾ ಸಿಕ್ಕಿದ್ದು. ಸೊ ಇವತ್ತು ಆ ಲೀಲಾ ಅನ್ನೋ ಪಾತ್ರಕ್ಕೆ ಮತ್ತು ಏನು ಸಿಂಗಾರ ಸಿರಿ ಹಾಡು ರಿಲೀಸ್ ಆಯಿತು, ಅದಕ್ಕೆ ತುಂಬ ಪ್ರೀತಿ ಸಿಗ್ತಾ ಇದೆ ಇವತ್ತು ಜನರಿಂದ. ಅದಲ್ಲದೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ, ಬಟ್ ಮಂಗಳೂರು ಜನತೆ ಎಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಅಂದರೆ ಇವತ್ತು ತುಂಬ ಖುಷಿ ಆಗುತ್ತೆ ಅದನ್ನು ಕೇಳೋಕ್ಕೆ. ಮತ್ತು ಬೆಸ್ಟ್ ಕಾಂಪ್ಲಿಮೆಂಟ್ ಅಂದರೆ ನಾನು ಸಿನಿಮಾಗೋಸ್ಕರ ಮಂಗಳೂರು ಕನ್ನಡ ಭಾಷೆ ಕಲ್ತಿದ್ದು. ಸೊ ಆ ಕಲಿತು ಡಬ್ ಮಾಡಿದ್ಮೇಲೆ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ, ನೀವು ಇಲ್ಲಿಯವರೇ ಈ ಭಾಷೆ ಹೇಗೆ ದಿನನಿತ್ಯ ನಾವು ಮಾತಾಡ್ತೀವಿ, ಸೊ ಅದೇ ಥರ ಅನಿಸ್ತಾ ಇದೆ, ನೀವು ಕಲಿತು ಡಬ್ ಮಾಡಿದ ಥರ ಅನಿಸ್ತಾ ಇಲ್ಲ ಅಂತ. ಸೊ ಅದು ತುಂಬ ಖುಷಿ ಇದೆ. ಮತ್ತು ರಿಷಬ್ ಸರ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಅದಲ್ಲದೆ ಶನಿಲ್ ಗುರು ಮತ್ತು ಅನಿರುದ್ಧ್ ಅವ್ರಿಗೂ ಒಂದು ಬಿಗ್ ಥ್ಯಾಂಕ್ಸ್ ಹೇಳಬೇಕು. ಅವರೇ ನಾನು ವರ್ಕ್ಶಾಪ್ ತೊಗೊಂಡಿದ್ದು ಫಸ್ಟ್ 2 months ಈ ಲೀಲಾ ಅನ್ನೋ ಪಾತ್ರಕ್ಕೆ. ಅದಲ್ಲದೆ ನಮ್ಮ ಸಾಕಷ್ಟು ಮಂಗಳೂರು ಆರ್ಟಿಸ್ಟ್ಸ್ ಇದ್ದಾರೆ, ಅವರಿಂದ ಸಾಕಷ್ಟು ಕಲಿತೆ. ಅದಲ್ಲದೆ ಕೋಲ ಏನಾಯಿತು, ಕೋಲ ದೈವಾರಾಧನೆ ಅದ್ರ ಬಗ್ಗೆ ಅದೆಲ್ಲ ನಂಗೆ ಹೊಸದು. ಬಟ್ ಅದು ಸಿನಿಮಾ ಶೂಟಿಂಗ್ ಪ್ರೋಸೆಸಲ್ಲೂ ಎಲ್ಲೂ ನಾವು ಶೂಟ್ ಮಾಡ್ತಾಯಿದ್ದೀವಿ, ಇದನ್ನು ನಾವು ಶೂಟಿಂಗೋಸ್ಕರ ಕೋಲ ಮಾಡ್ತಾಯಿದ್ದೀವಿ ಅಂತ ಯಾವತ್ತೂ ಅನಿಸ್ಲಿಲ್ಲ. ಹೇಗೆ ಆ್ಯಕ್ಚುಲ್ ಕೋಲ ನಡೆಯುತ್ತೆ ಅದೇ ಪದ್ಧತಿ, ಅದೇ ನಿಯಮಗಳು ಇಟ್ಕೊಂಡೇ ನಾವು ಕೋಲ ಮಾಡಿದ್ರಿಂದ ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಿಕ್ತು. ಈಗ ಅನಿಸುತ್ತೆ ಎಲ್ಲಾದರೂ ಗುಳಿಗ ಕೋಲ ಅಥವಾ ಎಲ್ಲಿ ಏನು ನಡೆದ್ರೂ ಅಲ್ಲಿ ಹೋಗಿ ನೋಡಬೇಕು, ಕಂಬಳ ಆಗಲಿ ಅಂತ. ಸೊ ತುಂಬ ಖುಷಿ ಇದೆ. ಹೌಸ್ಫುಲ್ ಓಡ್ತಾ ಇದೆ ಸಿನಿಮಾ. ಬರೀ ಕರ್ನಾಟಕ ಅಲ್ಲ, ಇಡೀ ವರ್ಲ್ಡಲ್ಲಿ ಹೌಸ್ಫುಲ್ ಓಡ್ತಾ ಇದೆ. ಇವತ್ತು ನನ್ನ ಫ್ರೆಂಡ್ ಮೆಸೇಜ್ ಬಂತು, ಅವಳು US ಅಲ್ಲಿರೋದು, ಶೋಸ್ ಹೌಸ್ಫುಲ್ ಆಗಿ ಓಡ್ತಾ ಇದೆ, ಜನರಿಗೆ ಟಿಕೆಟ್ ಸಿಗ್ತಾ ಇಲ್ಲ ಅಂತ US ಇಂದ ನನಗೆ ಅವಳು ಮೆಸೇಜ್ ಮಾಡಿದ್ಲು. ಸೊ ಇದೆಲ್ಲ ಕೇಳಿದಾಗ ತುಂಬ ಖುಷಿ ಆಗುತ್ತೆ, ನನ್ನ 2ನೇ ಸಿನಿಮಾಗೆ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ. ಸೊ ಥ್ಯಾಂಕ್ ಯು ಎಲ್ರಿಗೂ. ಮುಖೇಶ್ ಅಣ್ಣ ದಯವಿಟ್ಟು ಎರಡು ಮಾತಾಡಬೇಕು. ನಮಗೆ ಒಂದು ಬ್ಲೆಸ್ಡ್ ಫೀಲಿಂಗ್. ಇಂಥ ಮಾಡಬೇಕಾದ್ರೆ ನನ್ನನ್ನು ನಿಜವಾಗ್ಲೂ ಪ್ರೊಟೆಕ್ಟ್ ಮಾಡಿಕೊಂಡು ಏನೂ ತೊಂದರೆ ಆಗದಿರೋ ರೀತಿಯಲ್ಲಿ, ಎಲ್ಲೂ ಯಾವುದೇ ವಿಚಾರಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಒಂದು ನಿಮ್ಮ ಆಶೀರ್ವಾದ ಥ್ರೂ ಔಟ್ ಇತ್ತು. ಮನಸಾರೆ ಥ್ಯಾಂಕ್ ಯು ಮುಖೇಶ್ ಅಣ್ಣ. ಖಂಡಿತವಾಗ್ಲೂ ಇವತ್ತು ಅದೇನಾದರೂ ಜನರಿಗೆ ಇಷ್ಟು ಎಫೆಕ್ಟಿವ್ ಆಗಿ ಅನಿಸ್ತಾ ಇದೆ ಅಂತಂದರೆ ನಿಮ್ಮ ಸಪೋರ್ಟ್ ಅಂತ ಅನ್ಕೊಳ್ತೀನಿ ನಾನು. ದಯವಿಟ್ಟು ಎರಡು ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ ಹಾಗೂ ದಸರಾ ಹಬ್ಬದ ಶುಭಾಶಯಗಳು. ಕಾಂತಾರ ಅನ್ನೋ ಫಿಲ್ಮ್ ಬಗ್ಗೆ ರಿಷಬ್ ಸರ್ ಹಾಗೂ ಗುರು ಅವರು ಹಾಗೆ ಪ್ರಕಾಶ್ ಅನ್ನೆಲ್ಲ ಫಸ್ಟಿಗೆ ಹೇಳಿದರು. ನಾನು ಅದರಲ್ಲಿ ತುಂಬ ಯೋಚನೆ ಮಾಡಿದೆ ಏನು ಮಾಡೋದಂತ ನೋಡುವಾಗ ನಮ್ಮದೇ ಆದಂಥ ಪದ್ಧತಿಗಳುಂಟು. ಹಾಗೆ ನಾವು ಸಹ ನೋಡಿದ್ದೇವೆ ದೈವದ ವಿಚಾರದಲ್ಲಿ ಎಲ್ಲ ತುಂಬ ಕಮೆಂಟ್ಗಳುಂಟು, ಅಂದರೆ ಬೇಡದ್ದು ಮಾಡ್ತಾರೆ ಅಂತ. ಇದರಲ್ಲಿ ಈ ಕಥೆಗಳನ್ನು ರಿಷಬ್ ಸರ್, ಪ್ರಕಾಶಣ್ಣ ಮತ್ತು ಗುರು ಅವರು ಇದರ ವಿಷಯಗಳು ಹೇಳಿದರು. ಅಂದರೆ ನಮಗೆ ತುಂಬ ಒಂದು ನಮ್ಮ ಆತ್ಮಕ್ಕೆ ಮುಟ್ಟುವಾಗೆ ಆಯಿತು. ಆ ಒಂದು ಕತೆ, ದೈವದ ಒಂದು ವಿಚಾರ, ಇದೊಂದು ದೊಡ್ಡ ಮಟ್ಟದಲ್ಲಿ ಬರಬೇಕಂತ ಒಂದು ವಿಚಾರ ಆಗಬೇಕಂತ ವಿಚಾರ ನಾವು ಮಾಡಿದ್ದಲ್ಲ ಕೆಲಸ. ಒಂದು ದೈವದ್ದು ಒಳ್ಳೆ ಕೆಲಸ, ಅಂದರೆ ಅದರಲ್ಲಿ ಬೇಡದ್ದು ಏನು ವಿಚಾರಗಳು ಇರಲಿಲ್ಲ ಈ ಕಥೆಯಲ್ಲಿ. ಈಗ ಸಹ ಆ ಫಿಲ್ಮಲ್ಲಿ ಸಹ ಆ ಥರ ಬರಲಿಲ್ಲ. ಒಂದು ದೈವದ ಬಗ್ಗೆ ಎಲ್ಲರಿಗೆ, ಸಮಾಜಕ್ಕೆ ಹಾಗೂ ಇಡೀ ಲೋಕಕ್ಕೆ ಒಳ್ಳೆ ಚಿಂತನೆ ಕೊಡಬೇಕಂತ ಒಳ್ಳೆ ಉದ್ದೇಶ ಇಟ್ಕೊಂಡು ನಮ್ಮ ರಿಷಬ್ ಶೆಟ್ಟರ್ ಆ ಕಥೆಯನ್ನು ಅವರು ಬರೆದದಲ್ಲ, ನಾನಿಷ್ಟು ಹೇಳ್ತೇನೆ, ಆ ದೈವ ಇವರ ಹತ್ರ ಆ ವಿಚಾರವನ್ನು ಮಾಡಿಸಿತಂತ ಹೇಳ್ಬೋದು ಅಷ್ಟೇ. ಯಾಕೆಂದರೆ ಇದೊಂದು ಇಡೀ ಇವರ ಟೀಮ್ ಅವರು ಎಷ್ಟೊಂದು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದಾರೆ ಅಂದರೆ ಅದು ನಮ್ಮ ಟೀಮ್ ಅವರಿಗೆ ಮತ್ತು ಪ್ರಕಾಶಣ್ಣ, ನನಗೆ ತುಂಬ ಸಪೋರ್ಟ್ ಆಗಿ ನಿಂತವರು ನಮ್ಮ ಪ್ರಕಾಶಣ್ಣ ಇದ್ದಾರೆ.
ಅವರೆಲ್ಲ ನಾವು ಕೂತ್ಕೊಂಡು ನೋಡೋದು ನಮ್ಮ ಈ ಈ ವಿಚಾರಗಳು ಗೊತ್ತಿಲ್ಲದಂಥ ಈ ಗೊತ್ತಿರ್ಬೋದು, ಇವು ವಿಚಾರಗಳನ್ನು ನೋಡಿರ್ಬೋದು ಇವರು ದೈವಾರಾಧನೆ, ಆದರೆ ಅದರ ಹತ್ತಿರ ಬಂದು ಕೂತ್ಕೊಂಡು ಇಷ್ಟವರೆಗೆ ನೋಡಲಿಕ್ಕಿಲ್ಲ ಈ ರಿಷಬ್ ಸರ್. ಆದರೆ ಅದೊಂದು ಎಷ್ಟು ಭಯಭಕ್ತಿಯಿಂದ ಒಂದು ಆ ಫಿಲ್ಮನ್ನು ಮಾಡಿದ್ದಾರೆ ಅಂದರೆ, ಮಧುಮಾಂಸ ಮತ್ತು ಅಲ್ಲಿ ಏನು ಒಂದು ಚಪ್ಪಲ್ ಹಾಕಿ ಹೋಗ್ಲಿಕ್ಕಿಲ್ಲ, ಅದೊಂದು ಸೆಟ್ ಹಾಕಿದಷ್ಟೇ, ದೈವದ್ದು ಯಾವುದು ಸಾನ್ನಿಧ್ಯ ಇರಲಿಲ್ಲ ಅಲ್ಲಿ. ಆದರೆ ಆ ಇಡೀ ಸುತ್ತಮುತ್ತ ಒಂದು ನಾಗ ಸಾನ್ನಿಧ್ಯ ಮತ್ತು ಬಬ್ಬರಿಯನ ಸಾನ್ನಿಧ್ಯ ಮತ್ತು ದೈವಗಳ ಸಾನ್ನಿಧ್ಯಗಳು ಆ ಸುತ್ತಮುತ್ತ ಒಂದು ಪಾಸಿಟಿವ್ ಶಕ್ತಿಗಳಿತ್ತು. ಮತ್ತು ನಮ್ಮದರಿಂದ ಏನು ವಿಚಾರಗಳಾಗಲಿಲ್ಲ ಇದರಲ್ಲಿ, ಎಲ್ಲ ದೈವ ಇಚ್ಛೆ ಅಷ್ಟೇ. ನಾವು ಹೇಳೋದು ಇದು ಇಷ್ಟೊಂದು ಆಗಬೇಕಂದ್ರೆ ದೈವಗಳೇ ಇಷ್ಟು ಎಲ್ಲಿ ತನಕ ತಂದಿದೆ. ಮತ್ತು ರಿಷಬ್ ಸರ್ ಒಂದು ಹಾರ್ಡ್ ವರ್ಕ್ ಮತ್ತು ಅವರ ಟೀಮ್ ಎಲ್ಲರೂ, ಈ ಪ್ರಕಾಶನ್ನ ಗುರು ಅವರು ಮತ್ತು ಧರಣಿ ಅವರು ಮತ್ತು ತುಂಬ ಸ್ವರಾಜ್ ಶೆಟ್ರು ಇವರು ಈಗ ನೋಡಲಿಕ್ಕೆ ನಾನು ಈಗ ಕೂದಲು ತೆಗೆದೇನೆ ಈಗ. ಮತ್ತು ರಿಷಬ್ ಸರ್ ನೋಡುವಾಗ ನನ್ನನ್ನು ಒಂದು ಇದರಲ್ಲಿ ನೋಡಿದಾಗೆ ಆಗ್ತಾಯಿತ್ತು ನನಗೆ. ರಿಷಬ್ ಸರ್ ಹಾಗೂ ಸ್ವರಾಜ್ ಸರ್ ನಾನು ಫೋನ್ ಮಾಡಿ ಹೇಳಿದೆ, ಅಲ್ಲಿ ನನ್ನ ಒಂದು ಇದು ಬರ್ತಾ ಉಂಟು, ನಾನು ನಿಜ ಜೀವನದಲ್ಲಿ ಹೇಗೆ ಇರ್ತೇನೆ ಆ ಥರ ಒಂದು ಕಾಣ್ತಿತ್ತು ಅದರಲ್ಲಿ. ಮತ್ತು ಎಲ್ಲರಿಗೂ ಇದರಲ್ಲಿ ತುಂಬ ಒಂದು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಒಂದು ಲೈಟ್ ಅವರ್ ಆಗಿರ್ಬೋದು ಮತ್ತು ಧರಣಿ ಮತ್ತು ದೊಡ್ಡ ಒಂದು ಎಂತ ಹೇಳೋದು, ಅವರಿಗೆ ಹೊಂಬಾಳೆ ಪ್ರೊಡಕ್ಷನ್ ಅವರು ಎಷ್ಟೊಂದು ನೀಟಾಗಿ ಮಾಡಿದ್ದಾರೆ ಅಂದರೆ ಒಂದೊಂದು ವಿಚಾರ ನಮ್ಮ ಅದಿಲ್ಲ ಇದೇ ಹೇಳಿದರು ನಾವು ತರ್ತೇವೆ ಸರ್ ಹೇಳಿದೆ, ತರಿಸಿ ಎಲ್ಲವನ್ನು ತರಿಸಿ ಅಲ್ಲಿ ನಮಗೆ ಕೊಡ್ತಿದ್ರು. ಅವರಿಗೆ ಒಂದು ದೊಡ್ಡ ಧನ್ಯವಾದ. ಯಾಕೆಂದರೆ ನಮಗೆ ಈ ಫಿಲ್ಮ್ ಬಗ್ಗೆ ನಮಗೆ ಅಷ್ಟೊಂದು ವಿಚಾರಗಳಿಲ್ಲ, ಆದರೆ ಒಂದು ಎಷ್ಟು ನಮಗೆ ಒಂದು ಗೌರವ ಕೊಟ್ಟು ಇವರ ಎಲ್ಲ ಟೀಮಿಗೆ ಮತ್ತು ಪ್ರಮೋದ್ ಸರ್ ಅವರಿಗೆ ಎಲ್ಲ ಒಂದು ಮತ್ತು ಅಚ್ಚು ಸರ್, ಕಿಶೋರ್ ಅವರೆಲ್ಲ ಈ ದೈವಾರಾಧನೆ ಬಗ್ಗೆ ಅಷ್ಟು ಗೊತ್ತುಂಟ ಇಲ್ಲ ಗೊತ್ತಿಲ್ಲ, ಆದರೆ ಅಲ್ಲಿ ಒಂದು ಆ ದೈವವೇ ಇವರನ್ನು ಆ ಥರ ಎಲ್ಲ ಕೆಲಸವನ್ನು ಮಾಡಿಸ್ತಿತ್ತು. ಒಂದು ಭಯಭಕ್ತಿಯಿಂದ ಮಾಡಿದರೆ ಅದರಿಂದ ಸಂತೋಷ ಉಂಟು ನಮಗೆ. ಇದೊಂದು ಫಿಲ್ಮ್ ಕಾಂತಾರ ಫಿಲ್ಮ್ ಬಗ್ಗೆ ತುಂಬ ಸಂತೋಷ ಉಂಟು ನನಗೆ. ಈಗ ಪ್ರೆಸ್ ಮೀಟ್ ಅಂತ ಗೊತ್ತಿರಲಿಲ್ಲ, ನಾನು ಕೂತ್ಕೊಳ್ಳಿಕ್ಕೆ ಇರಲಿಲ್ಲ, ರಿಷಬ್ ಸರ್ ಹೇಳಿದರು, ಆದರೆ ನನಗೆ ಮಾತಾಡೋ ವಿಚಾರ ಅಷ್ಟು ಗೊತ್ತಿಲ್ಲ. ಇಲ್ಲಿ ಸಡನ್ ಬರುವಾಗ ಹೇಳಿದರು, ನಿಮ್ಮನ್ನು ನನಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಸಮಾಧಾನ ಇಲ್ಲ ಅಂತ. ಇದು ಸಹ ದೈವ ಇಚ್ಛೆ ಅಂತ ಹೇಳೋದು ನಾನು ಅಷ್ಟೇ. ಮತ್ತು ಆಗು ಹೋಗುಗಳ ಎಲ್ಲ ದೈವಕ್ಕೆ ಬಿಟ್ಟದ್ದು. ಮತ್ತು ಎಲ್ಲರಿಗೆ ಶುಭವಾಗಲಿ, ಇನ್ನೂ ಎಲ್ಲರಿಗೂ ಈ ಟೀಮ್ ಅವರಿಗೆ ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ನಾನು ದೈವ ಪಂಜುರ್ಲಿ ಹತ್ರ ನಮ್ಮ ದೈವದೇವರ ಹತ್ರ ಪ್ರಾರ್ಥನೆ ಮಾಡೋದು. ಧನ್ಯವಾದ. ಪ್ರಮೋದ್ ಶೆಟ್ಟಿ ಅವರು, ಮೊದಲನೇದಾಗಿ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಆಯುಧ ಪೂಜೆ ದಿನ ಕ್ಯಾಮ್ರಾವನ್ನು ಸೇರಿಸಿ ಪೂಜೆ ಮಾಡುವಂಥ ಸಮಯದಲ್ಲಿ ನೀವು ಕ್ಯಾಮ್ರಾ ಹೊತ್ಕೊಂಡು ಇಷ್ಟು ಜನ ಬರ್ತೀರ ಅನ್ನೋ ನಿರೀಕ್ಷೆನೂ ಕೂಡ ಇರಲಿಲ್ಲ. ನಿನ್ನೆ ಪ್ರೆಸ್ ಮೀಟಿಗೆ ನಾವು ನಿಮ್ಮನ್ನು ಇನ್ವೈಟ್ ಮಾಡಿದಾಗ. ಸೊ ನಿಮಗೆ ದೀರ್ಘದಂಡ ನಮಸ್ಕಾರ. ಮೊದಲನೇದಾಗಿ ಹಬ್ಬವನ್ನು ತೊರೆದು ನಮ್ಮನ್ನು ನೋಡೋದಕ್ಕೋ ಮಾತಾಡ್ಸೋದಕ್ಕೋ ನಮ್ಮ ಬೆಂತಟ್ಟೋದಕ್ಕೋ ಅಥವಾ ನಮ್ಮನ್ನು ಮುಂದಿನ ದಾರಿನ ನಮಗೆ ತೋರಿಸೋದಕ್ಕೋ. ಯಾಕಂದರೆ ಯಾವತ್ತೂ ಪತ್ರಕರ್ತರ ಬಗ್ಗೆ ನನಗೆ ತುಂಬ ದೊಡ್ಡ ಫೀಲಿಂಗ್ ಏನಕ್ಕೆ ಅಂದರೆ, ಪ್ರಾಡಕ್ಟ್ ಮಾಡೋದು ತುಂಬ ಈಸಿ ಕೆಲಸ ಅಂತ ಕೆಲವರು ಅನ್ಕೋಬೋದು. ಓಕೆ, ಪ್ರಾಡಕ್ಟ್ ಮಾಡೋದು ಕೂಡ ಕಷ್ಟದ ಕೆಲಸ ಇರ್ಬೋದು, ಬಟ್ ಅದನ್ನು ಜನರಿಗೆ ತಲುಪಿಸೋದಿದೆಯಲ್ಲ ಅದು ಅದಕ್ಕಿಂತ ಕಷ್ಟವಾದ ಕೆಲಸ. ಸೊ ಇವತ್ತು ಕಾಂತಾರ ಮಂಗಳೂರು ಮಾತ್ರ ಅಲ್ಲ, ನಾನು ಸಿನಿಮಾ ಮಾಡಬೇಕಾದ್ರೆ ಮೊದಲನೇದಾಗಿ ರಿಷಬ್ ಈ ಕಥೆನ ಲಾಕ್ಡೌನ್ ಟೈಮಲ್ಲಿ ನನಗೆ ಫೋನಲ್ಲಿ ಹೇಳಿದಾಗ ಪ್ರತಿ ಸಿನಿಮಾದ ಡಿಸ್ಕಷನ್ಸು ನಾವು ಮಾಡ್ತಾ ಇರ್ಬೇಕಾದ್ರೆ ಪ್ಲಸ್ ಅಂಡ್ ಮೈನಸ್ ಎರಡನ್ನೂ ನೋಡ್ತಾ ಇರ್ತೀವಿ. ಸೊ ಈ ಸಿನಿಮಾ ತುಂಬ ದೈವಿಕ ಆಗಿರೋದ್ರಿಂದ ಹೆಂಗೆ ಮಗ ಇದು ಬೇರೆ ಕಡೆಗೆ ಹೆಂಗೆ ರೀಚ್ ಆಗುತ್ತೆ ಅನ್ನೋ ಡಿಸ್ಕಷನ್ಸ್ ತುಂಬ ಆಗಿತ್ತು. ಬಟ್ ಈಗ ಸಿನಿಮಾ ರಿಲೀಸ್ ಆದಮೇಲೆ ಮಂಡ್ಯದಿಂದ ಆಗಲಿ, ಮೈಸೂರಿಂದ, ತುಮಕೂರಿಂದ, ಹುಬ್ಬಳ್ಳಿ, ಬೆಳಗಾವಿ, ಧಾರವಾಡ, ಬೀದರ್, ಅಂದರೆ ನಾವು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಆ ಥರದ ರೆಸ್ಪಾನ್ಸ್ಗಳು ಬರ್ತಿದೆ. ಫಾರ್ ಎಕ್ಸಾಂಪಲ್, ಒಬ್ಬ ಮಂಡ್ಯದಲ್ಲಿ ಕರಗದ ಕಳಸ ಹೊತ್ಕೊಂಡು ಹೋಗುವಂಥ ಮನುಷ್ಯ ನಮಗೆ ಪ್ರಮೋಷನ್ಸ್ ಅಲ್ಲಿ ನಾವು ಅವ್ರನ್ನ ಗೌಡ್ರೆ ಅಂತ ಕರಿತಿದ್ವಿ. ಅವರು ಗೌಡ್ರು, ಮಂಡ್ಯದ ಕಡೆಯವರು. ಆ ಮನುಷ್ಯ ಫೋನ್ ಮಾಡಿ ಕಣ್ಣಲ್ಲಿ ನೀರು ಹಾಕೊಂಡು ಮಾತಾಡ್ತಾರೆ. ನಮ್ಮ ಥರ ಈ ದೈವಕ್ಕೆ ಆರಾಧನೆ ಮಾಡುವಂಥವ್ರು, ಅಂದರೆ ಅವರಿಗೆ ದೇವರಿಗೆ ಪೂಜೆ ಮಾಡುವಂಥವ್ರಿಗೆ ನಮಗೊಂದು ಮರ್ಯಾದೆ ಕೊಟ್ರಿ ಈ ಸಿನಿಮಾದ ಮೂಲಕ ಅಂತ. ಅಂದರೆ ಪ್ರತಿಯೊಬ್ಬನು ಅವರವರ ಜಾಗದಲ್ಲಿ ಇರುವಂತಹ ದೇವರನ್ನ ಆರಾಧಿಸುವಂಥವರು ಪ್ರತಿಯೊಬ್ಬರು ಕೂಡ ಎಷ್ಟು ಖುಷಿ ಪಟ್ಟಿದ್ದಾರೆ ಅಂದರೆ, ಮೋಸ್ಟ್ಲಿ ಅವರೆಲ್ಲರ ಹಾರೈಕೆ, ಅವರೆಲ್ಲರ ಆಶೀರ್ವಾದ
ಇವತ್ತು ಕಾಂತಾರ ಸಿನಿಮಾ ಪ್ರಪಂಚದಾದ್ಯಂತ ಇಷ್ಟು ಸದ್ದು ಮಾಡ್ತಾ ಇದೆ ಅಂತ ಅನ್ಕೋತೀನಿ. ಅಂಡ್ ನಾನೇ ಹೇಳಬೇಕಾಗಿಲ್ಲ, ಮುಖೇಶ್ ಅಣ್ಣನೇ ಹೇಳಿದ್ರು, ಹಾಗೆ ರಿಷಬ್ ಹೇಳಿದ್ರು, ಈ ಸಿನಿಮಾ ಆಗಿದ್ದು ಅಂತ. ಪ್ರತಿ ಸಿನಿಮಾನು ನಾವು ರೈಟ್ ಫ್ರಮ್ ಕಿರಿಕ್ ಪಾರ್ಟಿ ಆಗಲಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಗಲಿ, ಸಿನಿಮಾ ಆಗೋದು ಅಂತ ಹೇಳ್ತಾ ಇರ್ತೀವಿ ಪ್ರತಿ ಪ್ರೆಸ್ ಮೀಟ್ ಅಲ್ಲೂ ಮಂಗಳೂರಲ್ಲಿದ್ದಾಗ. ಸೊ ಈ ಸಿನಿಮಾನು ಕೂಡ ಅದಾಗೆ ಅದು ಅದರದ್ದೇ ಆದಂತ ಒಂದು ರೂಪನ ತಗೊಂಡು ಅದು ಇವತ್ತು ಪ್ರಪಂಚದಾದ್ಯಂತ ಹೆಸರು ಮಾಡ್ತಾ ಇದೆ. ನಂಗೆ ಇನ್ನೂ ನೆನಪಿದೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನಾವು ಇದೇ ತಂಡ ಇಲ್ಲೇ ನಾವೊಂದು ಪ್ರೆಸ್ ಮೀಟ್ ಮಾಡಿದಾಗ ಬಹಳಷ್ಟು ಸಪೋರ್ಟ್ ಸಿಕ್ಕಿತ್ತು ಮಂಗಳೂರಿಂದ. ಅಂಡ್ ನಮ್ಮ ಡಿಸ್ಟ್ರಿಬ್ಯೂಟರ್, ಅವತ್ತಿನ ಡಿಸ್ಟ್ರಿಬ್ಯೂಟರ್ ಜಯಣ್ಣ ಹೇಳ್ತಿದ್ರು, ಕನ್ನಡ ಪಿಕ್ಚರ್ಗಳೇ ಓಡಲ್ಲ ಕಣ ಮಂಗಳೂರಲ್ಲಿ, ಅದು ಯಾಕೋ ನಿಮ್ ಪಿಕ್ಚರ್ ಮಾತ್ರ ಹಿಟ್ ಆಗುತ್ತೆ ಅಂತ. ನಿಮ್ ಪಿಕ್ಚರ್ ಮಾತ್ರ ಅಷ್ಟು ಕಲೆಕ್ಷನ್ ಮಾಡುತ್ತೆ. ರೆಕಾರ್ಡ್ ಕಲೆಕ್ಷನ್ ಮಾಡಿತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಂಗಳೂರಲ್ಲಿ. ಸೊ ಆ ರೆಕಾರ್ಡ್ನೆಲ್ಲ ಕಾಂತಾರ ಸಿನಿಮಾ, ನಮ್ಮ ರೆಕಾರ್ಡ್ನ ನಾವೇ ಬ್ರೇಕ್ ಮಾಡೋ ಥರ ಮಾಡಿದ್ದಕ್ಕೆ ಇಡೀ ಸೌತ್ ಕನ್ನಡದ ಜನತೆಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಕಾಂತಾರ ಸಿನಿಮಾದ ಪ್ರೋಸೆಸ್ ಅಲ್ಲಿ ಆಗಿರುವಂತಹ ಎಲ್ಲ ಟೆನ್ಷನ್ಗಳು, ಇವನು ಕಷ್ಟಪಟ್ಟಂತಹ, ಇಡೀ ತಂಡ ಕಷ್ಟಪಟ್ಟಂತಹ 1.5 ವರ್ಷದ ರಿಸಲ್ಟ್ ಇವತ್ತು ನಿಮ್ಮೆಲ್ಲರ ಕಣ್ಣಲ್ಲಿ ಕಾಣ್ತಾ ಇದೆ. ನೀವು ಯಾರು ಮಾತಾಡಬೇಕಾಗಿಲ್ಲ, ನಾವು ಸಿಕ್ಕದಾಗ ನೀವು ಕೊಡುವಂಥ ಸ್ಮೈಲು ನಿಮ್ಮ ಕಣ್ಣಲ್ಲಿ ನಮ್ಗೆ ಆ ಸಿನಿಮಾದ ಸಕ್ಸಸ್ ಕಾಣ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಇದೆಲ್ಲದಕ್ಕೂ ಕೂಡ. ಹೀಗೆ ನಿಮ್ಮ ಬೆಂಬಲ ನಮ್ಮ ಜೊತೆಲಿ ಸದಾ ಇರಲಿ. ಥ್ಯಾಂಕ್ ಯು. ಒಬ್ಬ ನಾಟಕ ಕಲಾವಿದ, ಅದ್ಭುತ ಕಾಮಿಡಿಯನ್, ಸರ್ಕಾರಿಲಿ ಭುಜಂಗ ಆಗಿದ್ರು, ಉಪಾಧ್ಯಾಯರಿಗೆ ಉಗ್ರ ಹೋರಾಟ ಮಾಡೋದಕ್ಕೆ. ಸೊ ತುಳು ಚಿತ್ರ, ಕನ್ನಡ ಚಿತ್ರ ಎಲ್ಲ ಸೇರಿ 50 ಸಿನಿಮಾ 50 ಹೊಡೆದಿದ್ರು ಆಲ್ರೆಡಿ. ಸೊ ವಿರಾಟ್ ಕೊಹ್ಲಿ ಥರ ಅವರೀಗ ಪ್ರಕಾಶ್ ಅಣ್ಣ ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ದಸರಾ ಹಬ್ಬದ ಶುಭಾಶಯ ಎಲ್ರಿಗೂ. ಮತ್ತೊಮ್ಮೆ ಎಲ್ಲರೂ ಹೇಳಿದ್ರು, ನಾನು ಹೇಳಿದ್ರೆ ತಪ್ಪಾಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನಿಮಗೆಲ್ರಿಗೂ ಥ್ಯಾಂಕ್ ಯು. ಸಿನಿಮಾನ ಈ ಮಟ್ಟದಲ್ಲಿ ರೀಚ್ ಮಾಡಿಸಿದ್ದಕ್ಕೆ ಎಲ್ರಿಗೂ ದೊಡ್ಡ ಇಡೀ ತಂಡದ ಪರವಾಗಿ, ನನ್ನ ವ್ಯಕ್ತಿ ಪರವಾಗಿ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಬಗ್ಗೆ ಹೇಳೋದಾದ್ರೆ, ನನ್ನ ಸಿನಿಮಾ ಕೆರಿಯರಲ್ಲಿ ಗೊತ್ತಿಲ್ಲ ಮುಂದೆ ನಾನು ಈ ಥರ ಸಿನಿಮಾ ಮಾಡ್ತೀನ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಸಿಕ್ಕಿದ್ರೆ ಅದೊಂದು ಗೊತ್ತಿಲ್ಲ, ಅದಕ್ಕಿಂತ ದೊಡ್ಡ ಖುಷಿ. ಬಟ್ ಇದು ನನ್ನ ಲೈಫ್ನ ದೊಡ್ಡ ಅಚೀವ್ಮೆಂಟ್. ನಾನು ಇವಾಗ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದಕ್ಕಿಂತ ದೊಡ್ಡ ಅಚೀವ್ಮೆಂಟ್ ಮಾಡ್ತಾನೆ ಗೊತ್ತಿಲ್ಲ ನನಗೆ. ಒಂದು ಸಿನಿಮಾದಲ್ಲಿ ಆಗ್ಲೇ ಹೇಳಿದ್ರೆ 50 ಸಿನಿಮಾ ಆಯ್ತು ಅಂತ. ಹೌದು, ಇದು 48ನೇ ಸಿನಿಮಾ ನಾನು ಕಾಂತಾರ ಮಾಡಿದ್ದು. ಅದನ್ನಂತರ 2 ಸಿನಿಮಾ ಮಾಡಿದೆ, ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್. ಬಟ್ ಈ ಸಿನಿಮಾದಲ್ಲಿ ನಾನು ಒಬ್ಬ ರೈಟರ್ ಆಗಿ ಕೂಡ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಸರ್. ಫ್ರಮ್ ದ ಬಿಗಿನಿಂಗ್ ಈ ತಂಡದ ಇದ್ದೆ ನಾನು. ತುಂಬಾ ಕಲಿತೆ ಈ ಸಿನಿಮಾದಿಂದ. ಅಂದ್ರೆ ಬರೀ ಸಿನಿಮಾ ಅಂದ್ರೆ ಹೋಗ್ತೀವಿ, ಪರ್ಫಾರ್ಮ್ ಮಾಡ್ತೀವಿ, ಬರ್ತೀವಿ, ಆಮೇಲೆ ಥಿಯೇಟರ್ ನೋಡ್ತೀವಿ, ಚೆನ್ನಾಗಿಲ್ಲ, ಚೆನ್ನಾಗಿದೆ ಇದು ಹೇಳ್ತೀವಿ. ಬಟ್ ಈ ಸಿನಿಮಾದಲ್ಲಿ ಇಷ್ಟೊಂದು ಕಷ್ಟ ಇದೆ, ಇಷ್ಟೆಲ್ಲ ಕೆಲಸ ಇದೆ ಅಂತ ನನಗೆ ಗೊತ್ತಾಗಿದ್ದು ಸರ್ಕಲ್ ಸ್ವಲ್ಪ ಗೊತ್ತಾಗಿದ್ದು. ಬಟ್ ಇದರಲ್ಲಿ ನೆಕ್ಸ್ಟ್ ಅಲ್ಲಿ ಗೊತ್ತಾಗಿದೆ. ಸರ್ ನಂತೂ ನನಗೆ ಗೊತ್ತಿಲ್ಲ, ಅವರು ಈಗ ನಿಮ್ಮೊಂದಿಷ್ಟು ಆರಾಮಲ್ಲಿ ಕೂತಿದ್ದಾರೆ, ಅವ್ರ ಕಣ್ಣು ನೋಡಿ ಇನ್ನೂ. ಅಂದ್ರೆ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಆಗೋ ಟೈಮಲ್ಲಿ ಅವ್ರ ಮನೆಗೆ ಹೋಗಿಲ್ಲ. ಆಲ್ಮೋಸ್ಟ್ ಒಂದು 2 ತಿಂಗಳ ಮೇಲೆ ಮನೆಗೆ ಹೋಗಿಲ್ಲ. ಎಲ್ಲಿ ಸ್ಟುಡಿಯೋದಲ್ಲಿ ಇರ್ತೀರ, ಅಲ್ಲೇ ಬಟ್ಟೆ ತರಿಸಿ, ಅಲ್ಲೇ ಸ್ನಾನ ಮಾಡಿ, ಅಲ್ಲೇ ಮಲಗಿ 1 ಗಂಟೆ 2 ಗಂಟೆ ನಿದ್ದೆ ಮಾಡಿಕೊಂಡು ಈ ಸಿನಿಮಾಕ್ಕೆ ಬಂದ ಪಾಡು ಸುಮಾರಿದೆ. ನಾನು ಹೇಳಬೇಕಾದ್ರೆ ಮೇ ಬಿ ಸಾಕಾಗಲ್ಲ ಈ ವೇದಿಕೆ ಅಷ್ಟು. ಎಲ್ಲರೂ ಇಡೀ ನಮ್ಮ ಡೈರೆಕ್ಷನ್ ತಂಡ ಇರ್ಬೋದು, ಕ್ಯಾಮರಾ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರೂ, ಸೆಟ್ ಅವ್ರು ಇರ್ಬೋದು, ಎಲ್ಲರೂ. ಆದ್ರೆ ಈ ಸಿನಿಮಾ ಸರಳದಾಗಿ ಇದು ಆಗಿದ್ದು. ಈ ಸಿನಿಮಾ ಮಾಡಕ್ ಹೊರಟಿದ್ರು, ಅವ್ರದ್ದೊಂದು ಆ ದೊಡ್ಡ ಮನಸ್ಸಲ್ಲಿ ಆಸೆ ಇತ್ತು ಅವ್ರಿಗೆ, ಇದನ್ನ ಇಡೀ ವಿಶ್ವಕ್ಕೆ ನಾನು ತೋರಿಸ್ಬೇಕು ಈ ಒಂದು ವಿಷಯನ ಅಂತೇಳಿ. ಆ ಆಸೆಗೆ ದೇವರು ಅಸ್ತು ಹೊಂದಿದ್ದಾರೆ. ಸ್ಪೆಷಲಿ ಮುಖೇಶ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾವಾಗ ರಾತ್ರಿನೂ ಫೋನ್ ಮಾಡಿ ಸುಮಾರು ಸಲ ಏನಾದ್ರು ಡೌಟ್ ಬಂದಾಗ ಮುಖೇಶ್ ಹೀಗೆ ಏನು ಮಾಡೋಣ, ಅದು ಹೀಗೆ ಆಗ್ಲೂ ಅವರು ಸಜೆಷನ್ ಕೊಡ್ತಾ ಇದ್ರು. ತುಂಬಾ ಥ್ಯಾಂಕ್ ಯು ಮುಖೇಶ್ ಅದಕ್ಕೆ. ಅಂಡ್ ಇನ್ನೊಂದು, ಕೆಲವೊಂದ್ಸಲ ಸಿನಿಮಾ ನಡೆದಾಗ ಏನೋ ತೊಂದರೆಗಳಾಗ್ತಾ ಇತ್ತು, ನಮಗೆ ಭಯ ಆಗ್ತಾ ಇತ್ತು. ಅಂದ್ರೆ ಏನೋ ನಮಗೆ ತಪ್ಪಾಗಿದೆಯಾ ಅನ್ನೋ ಫೀಲ್ಗೆ ಆ ತರ ಹೋಗ್ತಾ ಇತ್ತು ಮೂಡು, ಏನಾದ್ರು ಆಗಿದೆಯಾ ಅನ್ನೋದು ನೋಡ್ಬೇಕಾದ್ರೆ ಸಿನಿಮಾ ಹೋಗ್ತಾ ಅದಲ್ಲ, ನೀವು ಇದೆಲ್ಲ ಮಾಡ್ಬೇಕಾಗಿದೆ, ಇದು ನೆಕ್ಸ್ಟ್ ಲೆವೆಲ್ ಮಾಡ್ಬೇಕು ನೀವು, ಅದಕ್ಕೆ ಅಲ್ಲಿ ನೀವು ತಡೆ ಕೊಟ್ಟಿದ್ದೀನಿ ಅನ್ನುವಂಥದ್ದು ಮತ್ತೆ ಅನ್ನೋ ಗೊತ್ತಾಯ್ತು. ಅದಕ್ಕೆ ನೆಕ್ಸ್ಟ್ ಲೆವೆಲ್ ಬಂದಿದೆ ಸಿನಿಮಾದಲ್ಲಿ, ನೆಕ್ಸ್ಟ್ ಲೆವೆಲ್ ಸಿಕ್ಕಿತ್ತು ನಮಗೆ. ಸೊ ಅದು ಆವಾಗ ನಮಗೆ ಖುಷಿ ಕೊಟ್ಟಿದ್ದೆ, ನಾವೇನು ಒಳ್ಳೆದೇ ಮಾಡ್ತಾ ಇದೀವಿ ಅಂತ. ಸರ್ ಅಂತೂ ನಾವು ಸ್ವಲ್ಪ ದಿನ ಎಲ್ಲ ಬಿಟ್ಟಿದ್ವಿ, ಎಲ್ಲ ಮಧ್ಯಾಹ್ನ ಸರ್ ಸುಮಾರು ದಿನ ಎಲ್ಲ ಬಿಟ್ಟು. ಸರ್ ಎಲ್ಲರಿಗೆ ಚಪ್ಪಲಿ ಕೂಡ ನಾವು ಹಾಕ್ತಾ ಇರೋದು ಅಲ್ಲಿ ಆ ಒಂದು ಪರ್ಫೆಕ್ಟ್ ಆ ಒಂದು ಕೋಲದ ಏನು ಸೀಕ್ವೆನ್ಸ್ ನಡೆಯುವಂಥ ಜಾಗದಲ್ಲಿ. ಸೊ ಸರ್ ಎಲ್ಲ ಹೇಳಿದ್ರು, ಸಿನಿಮಾ ನೋಡಿದ್ದೀರಾ, ಯಾರಲ್ಲಿ ನೋಡಿದ್ರಿ ಮತ್ತೊಮ್ಮೆ ನೋಡಿ.
ನೋಡಿದವರು ಟಿಕೆಟ್ ಸಿಗ್ತಲ್ಲ ಅಂತ ಹೇಳ್ತಾರೆ, ಖಂಡಿತವಾಗ್ಲೂ ಸಿಗುತ್ತೆ ಟಿಕೆಟು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮುಂದಿನ ಚಿತ್ರಕ್ಕೂ ಕೂಡ ನಿಮ್ಮ ಇದೇ ರೀತಿಯ ಸಪೋರ್ಟ್ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಶಿವದೂತ ಗುಳಿಗಾಗಿ ಒಬ್ಬ ಅದ್ಭುತ ಕಲಾವಿದನಾಗಿ ಸ್ವರಾಜ್ ಸಿನಿಮಾದಲ್ಲಿ ಗುರುವ ಅನ್ನೋ ಒಬ್ಬ ಪಾತ್ರಧಾರಿ, ಅದ್ಭುತ ಕಲಾವಿದ. ಸೊ ಅವರು ನಾನು ವಿಜಯಣ್ಣನ ಫಸ್ಟ್ ಭೇಟಿಯಾದೆ, ವಿಜಯ್ ಕುಮಾರ್ ಕೊಡಿಯಾಲ್ಬೆಲ್ ಅವ್ರನ್ನ. ಈ ಥರದ ಒಂದು ಕತೆ ಮಾಡಿದ್ದೀನಿ ಅಣ್ಣ, ನನಗೆ ನಿಮ್ದೆಲ್ಲ ಗೈಡ್ಲೈನ್ ಬೇಕು ಒಂಚೂರು ನನಗೆ ಹೇಳಿ, ನಾನು ಎಲ್ಲಿ ಹೇಗೆ ತೊಗೊಂಡು ಹೋಗಬೇಕು ಇದನ್ನು ತಂದಾಗ ಆಗ ನನಗೆ ಅರ್ಪಿತ್ ಅಂತ ಇನ್ನೊಬ್ಬರು ಸ್ನೇಹಿತರು ಮುಖೇಶ್ ಅಣ್ಣನ ಪರಿಚಯ ಮಾಡಿಕೊಟ್ಟಿದ್ದು. ಆಗ ನನಗೆ ಗುರು ಮತ್ತು ಪ್ರಕಾಶ್ ಅಣ್ಣ ಹೇಳಿದ್ದು ಶಿವದೂತ ಗುಳಿ ಅನ್ನುವಂಥ ಒಂದು ನಾಟಕ ತುಂಬ ಅದ್ದೂರಿಯಾಗಿ ಹೋಗ್ತಾ ಇದೆ, ಅದ್ಭುತವಾಗಿ ಸ್ವರಾಜ್ ಅವರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂತ. ಆಗ ಅವ್ರನ್ನ ಜೊತೆಗಿರಬೇಕು, ಆಮೇಲೆ ಒಂದು ನಿಧಾನಕ್ಕೆ ಅವ್ರಿಗೆ ಒಂದು ಪಾತ್ರವನ್ನು ಮಾಡಬೇಕು, ನನ್ನ ತಮ್ಮನ ಪಾತ್ರವನ್ನು ಅಂತ ಅಂದ್ಕೊಂಡು ಕೇಳಿದೆ ನಾನು. ಸಿನಿಮಾದಲ್ಲಿ ನೋಡಿದಾಗ ಅವ್ರಿಗೆ ಒಂದು ಸಪ್ರೇಟಾಗಿ ಎಷ್ಟೋ ಜನ ಅದು ಯಾರು ಅಂತ ಕೇಳಿದಾಗ ಇವತ್ತು. ಸೊ ಅಷ್ಟು ಅದ್ಭುತವಾಗಿ ತಲುಪಿದ್ದೀರ ಸ್ವರಾಜ್, ನಿಮ್ಮ ಕಡೆಯಿಂದ ಮಾತು. ಹಾಂ, ಎಲ್ರಿಗೂ ಮೊದಲಿಗೆ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಯಾಕಂದರೆ ನನ್ನೂರಲ್ಲಿ ನಿಮ್ಮೆಲ್ಲರ ಮುಂದೆ ಇಷ್ಟು ದೊಡ್ಡ ವೇದಿಕೆಯಲ್ಲಿ ಇಷ್ಟು ದೊಡ್ಡ ದಿಗ್ಗಜರ ಜೊತೆ ನಾನು ಈ ಪ್ರೆಸ್ ಮೀಟಲ್ಲಿ ಇರ್ತೀನಿ ಅನ್ನೋದೇ ನನಗೆ ಕನಸು ಥರ ಇದೆ ಇವಾಗಲೂ ಕೂಡ. ಶಿವದೂತಗಳಿಗೆ ನನ್ನೆಲ್ಲರೂ ನೀವು ನೋಡಿರ್ತೀರ, ಆದರೆ ಇಡೀ ಅಂದರೆ ಬರೀ ಮಂಗಳೂರಿಗೆ ಮಾತ್ರ ಸೀಮಿತವಾಗಿದ್ದಂತಹ ಒಂದು ಕಲಾವಿಧಾನ ಈಗ ರಾಜ್ಯಾದ್ಯಂತ, ಆದರೆ ನಮ್ಮ ಸಿನಿಮಾ ರಾಜ್ಯಾದ್ಯಂತ ಅಲ್ಲ, ದೇಶದಾದ್ಯಂತ ಅಲ್ಲ, ಹೊರದೇಶದಲ್ಲೂ ಅದ್ದೂರಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಅಲ್ಲೂ ಕೂಡ ಎಷ್ಟೋ ಜನ ನನಗೆ ಮೆಸೇಜ್ ಮಾಡಿ ಗುರು ಒಂದು ಪಾತ್ರ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಿದ್ದಾರೆ. ಈ ಪಾತ್ರಕ್ಕೆ ನನ್ನನ್ನು ಸಜೆಸ್ಟ್ ಮಾಡಿದಂತಹ ಸನಿಲ್ ಗುರು ಆಗಲಿ, ಪ್ರಕಾಶ್ ಅಣ್ಣ ಆಗಲಿ, ಅವ್ರಿಗೆ ನಾನು ಆಭಾರಿಯಾಗಿದ್ದೇನೆ. ಹಾಗೆ ಇಲ್ಲಿಂದನೇ ನಾನು ಋಷಭ ನನ್ನ ಕಾಲಿಗೆ ಬೀಳ್ತೀನಿ, ಯಾಕಂದರೆ ಇದು ನನ್ನಿಂದ ಆಗಿದ್ದಲ್ಲ, ಇದು ಎಲ್ಲೇ ಒಂದು ಅವ್ರು ಹೇಳಿದ ಹಾಗೆ ಸಿನಿಮಾಗೆ ಹೇಗೆ ದೈವೇಚ್ಛೆ ಇತ್ತು ಹಾಗೆ ಶಿವದೂತ ಗುಳಿಗೆ ನಾಟಕದ ಗುಳಿಗನ ಒಂದು ಕೃಪೆ ನನ್ನ ಮೇಲೆ ಇದ್ದದಕ್ಕೋಸ್ಕರ ರಿಷಭಣ್ಣನ ಒಂದು ಯಾವತ್ತೂ ಭೇಟಿ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಇಂತಹ ಒಂದು ಸಿನಿಮಾದಲ್ಲಿ ಭೇಟಿ ಆಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಎಲ್ಲೂ ಅಂದ್ರೆ ಆ ಸಿನಿಮಾ ಸೆಟ್ ಹೋಗುವಾಗಲೇ ನನಗೆ ಹೇಗೆ ಅನಿಸ್ತಿತ್ತು ಅಂದ್ರೆ, ಇದು ನಾವು ಮುಂಚೆ ಏನೇನು ಸಿನಿಮಾಗಳು ಮಾಡಿದೀವಿ ಇದೆಲ್ಲ ಸಿನಿಮಾಗಳಲ್ವೇನೋ, ಇದು ಸಿನಿಮಾ, ಇದಕ್ಕೆ ಸಿನಿಮಾ ಅಂತಾರೇನೋ ಆ ತರ ಒಂದು ಭಾಸವಾಗ್ತಿತ್ತು. ತುಂಬಾ ಖುಷಿ ಕೊಟ್ಟಿದೆ. ಸೆಪ್ಟೆಂಬರ್ ಹೋದಾಗೆ ಅದು ಒಂದು ಸಿನಿಮಾ ಸೆಟ್ ತರ ಇರಲಿಲ್ಲ, ಒಂದು ಫ್ಯಾಮಿಲಿ ತರ. ತುಂಬಾ ದಿನಗಳು ಹೋಗ್ತಾ ಇದ್ರು ಕೂಡ ಎಂಡ್ ಆಫ್ ದ ಡೇ ಓಕೆ ಇನ್ನು ಮುಗಿಲಿ ಅಂತ ಹೇಳ್ತಿರುವಾಗ ಯಾವಾಗ ಮುಗಿತಾ ಬಂತು, ಯಾಕೋ ಮುಗಿತೋಯ್ತು ಆ ತರ ಒಂದು ತುಂಬಾ ಫೀಲ್ ಆಗ್ತಿತ್ತು. ಆಮೇಲೆ ಮುಖೇಶ್ ಅಣ್ಣನ ಬಗ್ಗೆ ಹೇಳ್ಬೇಕು, ಯಾಕಂದ್ರೆ ಮುಖೇಶ್ ಅಣ್ಣ ಅಲ್ಲಿ ದೈವದ ಬಗ್ಗೆ ನಮ್ಗೆ ಸ್ವಲ್ಪ ಗೊತ್ತು, ಬಟ್ ನಮಗಿಂತ ಜಾಸ್ತಿ ಗೊತ್ತಿರೋರು, ಅವರ ಗೈಡೆನ್ಸ್ ಅಲ್ಲಿ ಎಲ್ಲವನ್ನೂ ನಾವು ಅಲ್ಲಿ ಮಾಡಿದ್ದೇವೆ. ಅವರು ಅಂತಲ್ಲ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಹಿಡಿದು ಆರ್ಟ್ ಡೈರೆಕ್ಷನ್ ಇಂದ ಹಿಡಿದು ಎಲ್ಲರೂ ಮುಖೇಶ್ ಅಣ್ಣ ರಿಷಭಣ್ಣ ಏನ್ ಹೇಳಿದಾರೋ ಅದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ದಾರೆ. ಎಲ್ಲರೂ ಒಂದು ಮಾತು ಹೇಳ್ತಾ ಇದ್ದಾರೆ, ಇದು ನಮ್ಮಿಂದ ಆಗಿದ್ದಲ್ಲ ದೈವದಿಂದ ಆಗಿದ್ದು ಅಂತ. ಆದ್ರೆ ದೈವದಿಂದ ಆಗುವುದಕ್ಕೂ ಒಂದು ಕಾರಣ ಇತ್ತು. ರಿಷಭಣ್ಣ ಒಂದು ಆ ಪಾತ್ರದ ಮೇಲೆ ಆಗ್ಲಿ, ಆ ಪಂಜುರ್ಲಿ ಮೇಲೆ ಆಗ್ಲಿ, ಆ ಗುಡಿಗನ ಮೇಲೆ ಆಗ್ಲಿ ಇಟ್ಟಂತಹ ಭಕ್ತಿ, ಇಡೀ ತಂಡ ಆ ದೈವದ ಮೇಲೆ ಇಟ್ಟಂತಹ ಭಕ್ತಿ, ಅಲ್ಲಿ ನಡೆದುಕೊಂಡ ರೀತಿ ಇವತ್ತು ನಮ್ಮನ್ನ ಅಲ್ಲಿ ತನಕ ತಲುಪಿಸಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾವು ಆಭಾರಿಯಾಗಿದ್ದೇವೆ. ಹೀಗೆ ನಿಮ್ಮ ಪ್ರೀತಿ ನಮ್ಮ ಮೇಲೆ ಸದಾ ಇರಲಿ, ನಮ್ಮಂತ ಚಿಕ್ಕ ಕಲಾವಿದನ್ನ ಸದಾ ಬೆಳೆಸ್ತಾ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಸರ್ಕಾರಿಯಿಂದನೂ ನನ್ನ ಜೊತೆಗೆ ವರ್ಕ್ ಮಾಡ್ತಾ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಮತ್ತು ಸ್ಕ್ರಿಪ್ಟ್ ಸೂಪರ್ವೈಸರ್ ಆಗಿದ್ದರು ಶನಿಲ್ ಗುರು. ಇದರಲ್ಲಿ ಪ್ರಕಾಶ್ ಅಣ್ಣ, ಶನಿಲ್ ಗುರು, ಅನಿರುದ್ಧ್ ಮಹೇಶ್, ಶ್ಯಾಮ್ ಪ್ರಸಾದ್ ಅಂತ ಇಷ್ಟು ಜನ ಕೋ ರೈಟರ್ಸ್ ಇದ್ರು ನನ್ನ ಜೊತೆಗೆ. ಸೊ ಗುರು ಇಲ್ಲೂ ಕೂಡ ಸ್ಕ್ರಿಪ್ಟ್ ರೈಟರ್ ಆಗಿದ್ದು ನನ್ನ ಜೊತೆಗೆ ಒಂದು ತುಂಬ ಬಹುಮುಖ್ಯವಾದಂಥ ಪಾತ್ರ ಬುಲ್ಲ ಅನ್ನುವಂಥ ಒಂದು ಪಾತ್ರ ಮಾಡಿದ್ದಾರೆ. ಸೊ ಗುರು, ಎಲ್ರಿಗೂ ನಮಸ್ಕಾರ. ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕಾಂತಾರ ಇವತ್ತು ನಿಮ್ಮ ಮುಂದೆ ಇದೆ. ಇದನ್ನು ವಿಶ್ವಾದ್ಯಂತ, ನಮ್ಮ ರಾಜ್ಯಾದ್ಯಂತ, ದೇಶಾದ್ಯಂತ ಎಲ್ಲರೂ ಜನರು, ಸಮಸ್ತ ಜನರು ಇದನ್ನು ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ. ಇದು ನಮಗೊಂದು ಆ್ಯಕ್ಚುಲಿ ಒಂದು ಧನ್ಯತೆ ಭಾವನೆ. ಮಾತಲ್ಲ ಪನ್ಲಕ ಒಂದೊಂದು ದೈವದ ಪ್ರೇರಣೆ ದಾತಿನೊಂದು ಸಿನಿಮಾ ನಂಬುನೆ ದಯಪಂಡ ಇರಿಗೆ ಒಂದು ಸಿನಿಮಾ ಶುರುವಾದ ಒಂದು ಎಂಡಾನ್ ಇಟ್ಟಲ್ಲ ಏತು ಬಂಗ ಆತನ ಬಂದು ಇಂಕುಲೆ ಪಂಡ್ರ ಜಾನ್ ಅವೇನು ಮೀರ್ದು ಒಂದು ದೈವಿಕ ಶಕ್ತಿ ಇಂಕುಲೆ ಈ ಸಿನಿಮಾನ ಏಪ ಶುರು ಮಲ್ಪೋಡೊಂದಿತ್ತನ ಏಪ ಮುಗಿಪೋಡೊಂದಿತ್ತನ ಅಪಗನೆ ಮುಗಿತಿದ್ರೆ ಏಪ ಇಂಕುಲೆ ಜನಕುಲೆಗೆ ತಲುಪೋಡೊಂದಿತ್ತನ ಅಪಗನೆ ತಲುಪದಂಡು ಅವು ದೈವಿಕ ಶಕ್ತಿ ಆತಿನ ನಮ್ಮ ದಾಲಾತ್ ನಮ್ಮ ನಿಕುಲ್ನ ಎದುರು ಬತ್ತಿ ಈ ರೀತಿ ಕುಲ್ದ ಅನ್ನ ಅವು ಇಂಕುಲೆಗೆ ದೈವದ ಕೃಪೆ ಆತೆ.
ಇಂಚಿನೊಂದು ದೈವಿಚ್ಛೆ ಹಿಡಿದು ಇಂಚಿನಂಚೆ ಅದ್ಭುತವಾಯಿನಂಚಿನ ಕಾಂತಾರದಂಚಿನ ಸಿನಿಮಾಗೆ ನಾನು ಭಾಗವಾಯಿನಿಕ್ಕೆ ಬೊಕ್ಕ ಈ ಕಾಂತಾರ ಸಿನಿಮಾನ ದೇವರು ನಮ್ಮ ದೈವಲು ಒಂದು ಮಾತೆರೆಗ್ಲ ಈ ನಮ್ನೇಡು ತಲುಪಾಯಿನಿಕ್ಕೆ ನಾನು ತುಳುನಾಡದ ಪ್ರತಿ ದೈವ ದೇವರೆಗ್ಲ ನಾನು ಕಾರಗಡ್ಡ ಬರೋಣ ಹತ್ತೆ ಕೊನೋಲೆಂಕ್ ಸೊಲ್ಮೇನು ಏನೊಂದು ವಿಷಯ ನೆಟ್ಕೊಂಡ ದಾಯ್ಕೆನಾಗ ರಿಷಬ್ ಸರ್ ಅವದು ಎಂಕಲ್ ಅವಡು ಒಂದು ದುಡ್ಡದ ವಿಚಾರಗೊಂದು ಮಲ್ದಿ ನಂಚಿತ್ನ ವಿಷಯ ಎತ್ತು ಎಂಕಲು ಒಂದು ಕರೆಕ್ಟ್ ಅದು ಯಾನ ಆತ್ಮದ್ದು ಪನೊಂದಿಲ್ಲ ಈ ವಿಷಯನ ಈ ದೈವ ಪಂಜಿರ್ಲಿ ನಂಜಿತ್ನ ವಿಷಯ ಇಡೀ ಜಗತ್ತಿಗೆ ನೆತ್ತ ಬಗೆತ ಒಂದು ಕಲೆಕಾರ್ನಿಕ ನಮ್ಮ ತುಷ್ಪವಡುಂದಿಜ್ಜಿ ಅಣ್ಣ ಅಕಲ್ನ ಕಲೆಕಾರ್ನಿಕ ಉಂಡು ಅಣ್ಣ ಈ ವಿಷಯ ಕೆಲವೊಂದು ಜನಗಳಿಗೆ ಗೊತ್ತಿಜ್ಜಿ ಅವೇನೊಂಜಿ ಇತ್ತ ಮೀಡಿಯಾ ಯೂಟ್ಯೂಬ್ ಮತ್ತು ಫೇಸ್ಬುಕ್ ರೈಟ್ ಇತ್ತಂದಲ್ಲ ಮಾತ ಜನಗಳಿಗೆ ಒಂದು ಮುಟ್ಟುಜಿ ಅಣ್ಣ ಈ ಫಿಲ್ಮದ ಮುಖಾಂತರ ಒಂಜಿ ಕಾಂತಾರ ಪನ್ಪುನಂಚಿತ್ನ ಪುದಾರಿನಿಧಿ ಇದು ಒಂಜಿ ಮುಟ್ಟಾಯರು ಪನ್ಪುನಂಚಿನ ಪಂಡ್ಯಾನು ಕಾಸು ಗಾತ್ರ ಎಂಕಲ್ ದಾಳ ವಿಚಾರಕ್ಕೆ ಜೈದಿನತ್ತು ಒಂಜಿ ಭಕ್ತಿಡು ಒಂಜಿ ದೈವದ ವಿಚಾರ ಶುದ್ಧಿಡು ಜೈದಿನಂಚಿತ್ನ ವಿಷಯ ಆರ್ಲಾತಿ ಮಾತ ಟೀಮ್ ದಾಖಲೆ ನೆಟ್ಟೊಂದು ಸ್ಪೆಷಲ್ ಆದ ಯಾನೊಂಜಿ ಥ್ಯಾಂಕ್ಸ್ ಪನ್ನೊಂದಿಲ್ಲ ದಯಕೆನ್ನಾಗ ಮೇರ್ನ ಮಿಸಸ್ ಅಕ್ಕ ಆರ್ಲ ಬಾರಿ ಒಂಜಿ ಭಕ್ತಿ ಇದು ಏತೊಂಜಿ ಆರು ಪ್ರೆಗ್ನೆಂಟ್ ಆದಿತ್ತೇರು ಆರೆಗೆ ಈ ಪೊರ್ತುಡು ಯಾನು ಅರೆಗಳ ಧನ್ಯವಾದ ಪನ್ನೊಂದಿಲ್ಲ ದಯಕೆ ಏತು ದೈವಲೆಗೆ ದೇವರೆಗೆ ಪಾಪ ಅರ್ನ ಕಣ್ಣನ್ನ ಬಗೆಟ್ಟು ಅರೆಗೆ ಮಸ್ತ್ ಚಿಂತನೆ ಚಿಂತೆ ಎತ್ತನು ದಾದಾಪುನ ಇಂಚಿನ ನನದ ಅಂದು ಆನ ಮಸ್ತ್ ವಿಷಯ ನಡೆಸ್ತನ ಅಲ್ಪ ಕೆಲವೊಂಜಿ ವಿಷಯನ ಇತ್ತ ನಮ್ಮ ಪನ್ನಂಡ ಎಂಕಲ್ ಅವಿನ ಕೊಂಡಾಡೋಣ ಪನ್ಪುನ ಅಂಚಿತ್ನ ವಿಚಾರ ಬರು ಆಂಡ ಅಲ್ಪ ಮಸ್ತ್ ಈ ದೈವದ ಕಲೆಕಾರನಿಗೆ ಎಂಚಿನ ಆಂಡಲ ದೈವಲ್ ದಾಳ ಮಲ್ಪೆರ ಬರ್ತಿಜರು ಏರೆಗ್ಲ ಒಂಜಿ ಚೂರು ದಾಳ ಆತಿಜಿ ಒಂಜಿ ಆತನ ನಡತನ ಘಟನೆಯಲ್ಲಿ ಕೆಲವು ದೈವದ ಕಾರ್ಣಿಕ ಬನಲ್ಲಿ ಆಂಡ ಅಲ್ಪ ತೂಪೂರ್ನ ಅವಡು ಹುಚ್ಚು ಅತ್ತು ಬಾಕಿದ ಕೆಲವೊಂಜಿ ವಿಷಯ ನಡೆಸ್ತಾನೆ ದಾಳ ಗುರಿಯಾಗ ಬೇನೆ ಆತಿಜಿ ಐಟೆ ದಾಳ ಆತಿಜಿ ಆಂಡ ಮಾತೆರೆಗಳ ಇಟ್ಟಾನ ಅಂಚನೆ ಇಂಗ್ಲ ಸುಬ್ಬುಲ್ಲೇರು ಮೇರ್ನೊಂಜಿ ಬಲಗಾಯ ಆಡುಪ್ಪನ ಆರ್ಲ ಅರೆಗಳ ಧನ್ಯವಾದ ಮಾತೆರೆಗಳ ಇಟ್ಟವ ಪುಷ್ಪರಾಜ್ ಅಂತ ಒಬ್ಬರು ಕಲಾವಿದರು ರಾಮನ್ ರೈಗೆ ಡ್ರೈವರ್ ಆಗಿದ್ರು ಒಂದು ಬಂದು ಒಂದೆರಡು ಮಾತಾಡ್ಬಿಟ್ಟು ಹೋಗ್ಬೇಕು. ಪುಷ್ಪಣ್ಣ ಬನ್ನಿ ಪ್ಲೀಸ್. ಅವ್ರಿಗೆ ಅವರ ಅಭಿಮಾನಿಗಳು ಸುಮಾರು ಜನ ಹೊರಗಡೆ ಭಾಳ ಉಟ್ಕೊಂಡಿದ್ದಾರೆ. ಕಿಶೋರ್ ಸರ್ ಬಂದು ಕೇಳಿದ ತಕ್ಷಣ ಯಾರು ಹೇಳಿದ್ರು ಬರಲಿಕ್ಕೆ ಅಂತ ಪ್ರತಿ ವರ್ಷ ನಾನು ಹಿಡಿಯೋದಂತ. ಸೊ ಅವರ ಡೈಲಾಗ್ ಡೆಲಿವರಿಗೆ ಒಂದಷ್ಟು ಜನ ಸಿನಿಮಾ ಡೈರೆಕ್ಟರ್ಗಳು ಫ್ಯಾನ್ ಆಗಿದ್ದಾರೆ. ಮೋಸ್ಟ್ಲಿ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಸಿಗುತ್ತೆ ಅಂತ ನಾನು ಆಶಿಸ್ತೀನಿ. ಮಾತಾಡಿಲ್ಲ ಫಿಲ್ಮಲ್ಲೂ ಕಾಂತಾರ ಫಿಲ್ಮು ಬಾರಿ ಪೊರ್ನುಡೆ ಪೋವೊಂದುಂಡು ವಿಶ್ವದಾದ್ಯಂತ ಮುಲು ಕೆಲವರು ಪಂಪೇರು ಈ ಫಿಲ್ಮ್ ದಾಯತ್ತು ಓಡೊಂದು ಕೆಲವರು ಮಂಡಿಡುಂಡು ಈ ಫಿಲ್ಮ್ ಈತ ಇಟ್ಟಾರೆ ಕಾರಣದಾದ ಅಂದ್ರೆ ಅವು ಆ ಫಿಲ್ಮ್ ನಮ್ಮ ತುಳುನಾಡದ ಮಣ್ಣದ ವಾಸನೆ ಉಂಡು. ಆ ಫಿಲ್ಮುಡು ನಮ್ಮ ಭೂತಾರಾಧನೆ ಅವಾರ್ಡ್ ಕೋಲ ಕಂಬಳ ಪೂರಲ್ಲ ಈ ತುಳುನಾಡದ ಮಣ್ಣದ ವಾಸನೆ ಉಂಡು. ಕೆಲವರಿಗೆ ಏತೋ ಪಿದೈಡೇರು ಬೆನೊಂದಿಪ್ಪೇರು ಮಸ್ತ್ ಜನ ಪಿದೈ ದೇಶೋಡ ಅವಾರ್ಡ್ ಬೊಂಬಾಯಿಡ್ ಬೆನ್ಪಿನಕುಲು ಊರುಡು ನೇಮಾನಾಗ ಬರ್ಪುಜೇರಿ ದಾಬಣ್ಣ ಅಕ್ಲ ಬೇಲೆದ ಬಿಸಿಟ್ ಬರ್ಪುಜೇರಿ ತೊಂದರೆ ನಡಪುಲು ಕೋಲಾತ ತೊಂದರೆ ಜೀನ್ ಅಂತ ಏತೋ ಜನಕ್ಕಳು ಉಳ್ಳೇರು ಬರಂಡೆ ಕುಲ್ದಿನಕಲು ಈ ಫಿಲ್ಮ್ ತೂಯಿನಕಲು ಎಲ್ಲೊಂದು ನೇಮ ಅವಾರ್ಡ್ ಕೋಲ ಅವಾರ್ಡ್ ಗ್ಯಾರಂಟಿ ಬಲ್ತುಂಗ್ ಬರ್ಪೀರಿ ಪಣ ಆಡಿಮಿಟ ಮಂತ್ರವಾಡಿಯರು ಸರ್ ಪಂಡ ಕೋಲದ ಮಿತ್ತ ಆ ದೇವದ ಮಿತ್ತು ಭಕ್ತಿ ಬಿಟ್ಟು ಮಾತಾಡಿಲ್ಲ ಈ ಫಿಲ್ಮ್ ತೂಯಿನ ಇಡ್ಬೇಕ ಅಂಚೆ ಅದು ಈ ಫಿಲ್ಮ್ ನನ್ನ ಮಸ್ತ್ ಮಾತಾಡಲ್ಲ ತೂದು ಈ ಫಿಲ್ಮ್ಗೆ ಸಪೋರ್ಟ್ ಮಾಡ್ಕೊಡು. ನೆಕ್ಸ್ಟ್ ಮೇರೆ ಫಿಲ್ಮ್ ಮಾಡ್ಕೊಳಿಕ್ಕಿಲ್ಲ ಅಂಚನಿ ಮೇರೆ ಸಪೋರ್ಟ್ ಮಾಡ್ಕೊಡುದು ಅನ್ಕೇನು ನಾತೆ ಬುಕ್ ಅದು ಇಂಕೊಂದು ಎಲ್ಲಿ ರೋಲ್ ಕೊಡ್ತೀರಾರು ನಾನು ನೋಕಿದ್ದಾರೆ ಎಲ್ಲಿ ರೋಲ್ ಕೊಡ್ತೀನಿ ಅಲ್ಲ ಪೊರ್ಲುಡು ಮನದಿಂದ ಎಂಕೊಂದು ವಿಶ್ವಾಸ ಅಂಚ ಈ ರೋಲ್ ಕೊರ್ಲಿಕ್ಕೆ ಅನಾರಿಗೆ ಅಭಾರಿ ಆದಿಲ್ಲ. ಧನ್ಯವಾದ. ಇನ್ನೂ 100 ಕಲಾವಿದರು ಇರುವಂಥ ತಂಡ, ಟೆಕ್ನಿಷಿಯನ್ಸ್ಗಳಿರುವಂಥ ತಂಡ. ಸದ್ಯಕ್ಕೆ ಇಷ್ಟು ಜನ ಮಾತ್ರ ಬಂದಿದ್ದೀವಿ. ಅವರೆಲ್ಲರ ಪರವಾಗಿಯೂ ನಿಮ್ಮೆಲ್ಲರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಮುಂಚೆ ಕೂಡ ನೀವು ತುಳುನಾಡಿನ ಹೆಮ್ಮೆ ಮಗ ನಾವೆಲ್ಲ ತುಂಬ ಸಪೋರ್ಟ್ ಮಾಡಿದ್ದೇವೆ. ಸೊ ಇಷ್ಟು ಒಳ್ಳೆ ಕಥೆ ಕೊಡುವಾಗ ತಮಗೂ ತಮ್ಮ ಮಣ್ಣಿನ ಭಾಷೆಯಲ್ಲಿ ಏನಾದರೂ ಡಬ್ಬಿಂಗ್ ಮಾಡಬೇಕು ಅಂತ ಅನಿಸಿದ್ರು? ಅಂದರೆ ಶುರುವಾಗುವಂಥದ್ದು ಸುಮಾರಷ್ಟು ಒಂದು ಹಾಡೇ ತುಳುವಲ್ಲಿದೆ. ಮೈನ್ ರಾಮದಾಸ್ ಅವರದ್ದು ವಾಪರ್ಲು ಸಾಂಗ್ ಕೂಡ ಸಿನಿಮಾದಲ್ಲಿದೆ. ದೈವದ ನುಡಿ ಹೇಳುವಂಥ ಸಂದರ್ಭದಲ್ಲೂ ತುಳುವನ್ನು ಉಪಯೋಗಿಸಿದ್ದೀವಿ. ಹೆಚ್ಚು ಜನರಿಗೆ ಅಂದರೆ ಒಂದು ಸಿನಿಮಾ ಡಬ್ಬಿಂಗ್ ಪ್ರಾಸೆಸ್ ಏನಾಗುತ್ತೆ ಅಂತಂದರೆ ಸುಮಾರಷ್ಟು ಜನರ ಡಿಮ್ಯಾಂಡ್ ಇತ್ತು ಬೇರೆ ಬೇರೆ ಭಾಷೆಯಲ್ಲಿ ಇದು ಮಾಡಬೇಕು. ತುಳುವಲ್ಲೂ ಕೂಡ ಮಾಡಿ ಅಂತ ಕೇಳಿದರು. ಒಂದು ಸಿನಿಮಾ
ಎಲ್ಲ ರೆಡಿ ಆದಮೇಲೆ ಒಂದು ಕನ್ನಡದೊಂದು ಕಾಪಿ ಆಯಿತು. ಈಗ ತುಳುವಿಗೆ ನಾವು ಡಬ್ ಮಾಡಬೇಕಂದ್ರೆ ಮಿನಿಮಮ್ 3-4 ತಿಂಗಳು ಟೈಮ್ ಬೇಕು ಅದಕ್ಕೆ. ಸೊ ಮೋಸ್ಟ್ಲಿ ನಮಗೆ ಈ ಸೆಪ್ಟೆಂಬರ್ ರಿಲೀಸ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಮೋಸ್ಟ್ಲಿ. ಸೊ ಹಾಗಾಗಿ ಇನ್ನೂ 1 ವರ್ಷ ಅಥವಾ 6 ತಿಂಗಳು ಮುಂದೆ ಹಾಕುವಂಥ ಪರಿಸ್ಥಿತಿ ಆಗ್ತಿತ್ತು. ಒಂದು ಕಾಪಿ ತೆಗೆಯೋಷ್ಟರಲ್ಲೇ ನಾನು ಎಲ್ಲಿಂದ ಶೂಟ್ ಮುಗಿಸ್ಕೊಂಡು ಹೋಗಿದ್ದು ಮಾರ್ಚಲ್ಲಿ ಮುಗಿಸಿದ್ದು, ಅಲ್ಲಿಂದ ಸೆಪ್ಟೆಂಬರ್ವರೆಗೂ ನಾನು ಹಾರ್ಡ್ಲಿ 1-2 ಸಲ 3 ಸಲ ಮನೆಗೆ ಹೋಗಿ ಬಂದಿದ್ದೀನಿ. ಈಗ ಸಿನಿಮಾ ರಿಲೀಸ್ ಆದಮೇಲೆ ಹೆಂಡತಿ ಮಕ್ಕಳ ಮುಖ ನೋಡುವಂಥ ಒಂದು ಸಂದರ್ಭ ಆಗಿದೆ. ಆ ಪ್ರಾಸೆಸ್ಸಿಂದಾಗಿ ಅಷ್ಟೇ ಬಿಟ್ಟರೆ ಬೇರೆ ಏನು ಉದ್ದೇಶ ಇಲ್ಲ. ಆಮೇಲೆ ಮಂಗಳೂರು ಕನ್ನಡದಲ್ಲಿ ಮತ್ತೆ ಅಲ್ಲಲ್ಲಿ ತುಳುವ ಸೊಗಡನ್ನು ಕೂಡ ತರುವಂಥ ಪ್ರಯತ್ನ. ಹಾಗಾಗಿ ತುಂಬ ವ್ಯತ್ಯಾಸ ಆಗಲ್ಲ ಅನ್ನುವಂಥದ್ದು ಖಂಡಿತವಾಗ್ಲೂ ಮುಂದೆ ಕೂಡ ಬಂತು. ತುಳುವಲ್ಲಿ ಕೂಡ ನಾವು ಡಬ್ ಮಾಡಿ, ಯಾಕಂದರೆ ಈಗ ನಮಗೆ ಕನ್ನಡದ ಕೆಲಸ ಮುಗಿದಿರೋದ್ರಿಂದ ಕನ್ನಡ ನಮಗೆ ತಲುಪಬೇಕಂತ ಭಾಳ ಇದಿತ್ತು. ಸೊ ಅದ್ಭುತವಾಗಿ ತಲುಪ್ತಾ ಇದೆ. ಈಗ ಬೇರೆ ಭಾಷೆಯಲ್ಲೂ ಹೇಳ್ತಾ ಇದ್ದಾರೆ. ಆ ಪ್ರಾಸೆಸ್ಸಲ್ಲಿ ಮೋಸ್ಟ್ಲಿ ತುಳುವಲ್ಲಿ ಬಂತು. ಇಲ್ಲಿವರೆಗೆ ಮಾಡಿದ್ದೆಲ್ಲ ಸಿನಿಮಾ ಭಾಷೆ ಮಂಗಳೂರು ಕನ್ನಡ ಇದ್ದರೂ ಕೂಡ ಇಲ್ಲಿದ್ದ ಕಥೆಗಳನ್ನು ಹೇಳಿದ್ದೀವಿ ನಾವು. ನಮ್ಮ ಆಚಾರ ವಿಚಾರಗಳು ಹೇಳ್ತಾರಲ್ಲ, ಅಂದರೆ ಯಾವುದೇ ಒಂದು ಕೆಲಸ ಆಗಲಿ, ಯಾವುದೇ ಒಂದು ಆಚಾರ ವಿಚಾರವಾಗಿ ಅದು ಪ್ರಚಾರಕ್ಕೆ ಹೋದಾಗ ಆ ಕೆಲಸ ಸಾರ್ಥಕತೆಯನ್ನು ತಗೊಳುತ್ತೆ ಅಂತ. ಹಾಗಾಗಿ ಇಲ್ಲಿವರೆಗೆ ನಾವು ಹುಟ್ಟಿ ಬೆಳೆದಂತಹ ನಮ್ಮ ಊರು, ನಮ್ಮ ಒಂದು ಭಾಗದ ಕಲ್ಚರ್ನ ಹೆಚ್ಚು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಹೋಗಿದ್ದೀವಿ ಸಿನಿಮಾದಲ್ಲಿ. ಅದನ್ನು ಡಾಕ್ಯುಮೆಂಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಸೊ ಮುಂದಂತಹ ಸಂದರ್ಭ ಬಂದರೆ ಖಂಡಿತವಾಗ್ಲೂ ಮಾಡ್ತೀನಿ. ನನಗೆ ಆ ಒಂದು ಪರಿಭೇದಗಳಿಲ್ಲ. ಇತಿಹಾಸ ಅಂತ ಹೇಳ್ಬೋದು. ಇನ್ನು 100 ವರ್ಷ ಹೋದರೂ ಕೂಡ ತುಳುವರು ಇದನ್ನು ನೆನಪಲ್ಲಿ ಇಟ್ಕೊಳ್ತಾರೆ, ಯಾಕಂದ್ರೆ ಅಷ್ಟೇ ಎಮೋಷನಲಿ ಕನೆಕ್ಟ್ ಆಗಿದೆ ಅಂತ ಕೂಡ. ಸೊ ನೀವು ಈ ಒಂದು ಕಥೆಯನ್ನು ದೈವದ ಮೂಲಕವೇ ಹೇಳಬೇಕು ಅನ್ನೋದಿದ್ದಾರೆ. ಒಂದು ಥ್ಯಾಂಕ್ ಯು, ತುಂಬ ಅದ್ಭುತವಾದ ಪ್ರಶ್ನೆ. ನಾನು ಯಾವತ್ತೂ ನಂಬಿದ್ದು ಎಷ್ಟು ಮೋರ್ ರೀಜನಲ್ ಇಸ್ ಮೋರ್ ಯೂನಿವರ್ಸಲ್ ಅಂತ ಒಂದು ಮಾತಿದೆ. ಎಷ್ಟು ನಮ್ಮ ಕೋರ್ ಅಂತೀವಲ್ಲ, ಅಥವಾ ನಮ್ಮ ಮಣ್ಣಿಗೆ ಸಂಬಂಧಪಟ್ಟಿರುವಂಥದ್ದು. ಇಡೀ ನಮ್ಮ ಅವಿಭಾಜ್ಯ ದಕ್ಷಿಣ ಕನ್ನಡವನ್ನು ನಾವು ತಗೊಂಡ್ರೆ ನಮ್ಮಲ್ಲಿ ಮಣ್ಣು, ನಾನು ಮಾಡಿದ್ದೆ ಈ ಸಿನಿಮಾವನ್ನು ಒಂದು ಭೂಮಿಯ ಬಗ್ಗೆ. ಒಬ್ಬ ರಾಜನ ಹತ್ರ ಅವನು ರಾಜನಿಂದಾಗಿ ದೈವ ಜನರಿಗೆ ಕೊಡುವಂಥ ಒಂದು ಭೂಮಿ. ದೈವ ಯಾಕೆ ಕೊಡುತ್ತೆ ಅಂದರೆ ಇಲ್ಲಿರೋ ಉದ್ದೇಶ, ಆ ದೈವಕ್ಕೆ ಇವರು ಚಾಕರಿ ಮಾಡಿದಂಥ ಜನರವರು, ಅದಕ್ಕೆ ಸೇವೆ ಮಾಡಿದಂಥ ಜನರು. ಸೊ ನಮ್ಮಲ್ಲಿ ಕೃಷಿ ಭೂಮಿ ಅಂದ ತಕ್ಷಣ ಇಡೀ ಎಲ್ಲ ನಮ್ಮ ಆಚರಣೆ ನೋಡಿ ನೀವು, ನಮ್ಮ ದೈವ ದೇವರಿಗೆ ನಾವು ಮಾಡುವಂಥ ಎಲ್ಲ ಸೇವೆಗಳಿಂದ ಹಿಡಿದು ಕಂಬಳ ಆಗ್ಬೋದು, ಪ್ರತಿಯೊಂದು ಆಚರಣೆಯೂ ಕೂಡ ಎಲ್ಲವೂ ನಮ್ಮ ಕೃಷಿಯ ಬೇಸ್ಡ್ ಅದು. ಪ್ರತಿ ಹಬ್ಬದಿಂದ ಹಿಡಿದು ಪ್ರತಿಯೊಂದು. ಸೊ ಹಾಗಾಗಿ ನಮ್ಮ ಭೂಮಿ ಬಗ್ಗೆ ಮಣ್ಣಿನ ಬಗ್ಗೆ ಮಾಡ್ತೀನಿ ಅಂದ ತಕ್ಷಣ, ಕೃಷಿ ಭೂಮಿ ಅಂದ ತಕ್ಷಣ ಇದು ಒಟ್ಟಾರೆ ಕತೆ, ಒಂದು ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಒಂದು ಸಂಘರ್ಷ. ಇದು ನನ್ನ ಪ್ರಕಾರ ನಮ್ಮ ಊರಲ್ಲಿ ಹೇಳಿದ ತಕ್ಷಣ ಅದು ತುಂಬ ರೀಜನಲ್ ಕತೆ ಅಂತ. ಬಟ್ ಇಡೀ ಪ್ರಪಂಚದಲ್ಲಿ ಮನುಷ್ಯ ಹುಟ್ಟಿದಾಗಿಂದ, ಮನುಷ್ಯನ ಎಕ್ಸಿಸ್ಟೆನ್ಸಿಂದ ಇವತ್ತಿನವರೆಗೂ ಕೂಡ ಪ್ರಕೃತಿಯ ಜೊತೆಗಿನ ಅವನ ಸಂಘರ್ಷ ಇದ್ದೇ ಇದೆ. ಯಾವುದೇ ಪ್ರಪಂಚದ ಮೂಲೆ ಹೋದರೂ ಅದು ಇದ್ದೇ ಇದೆ. ನೀವು ಅದಕ್ಕೆ ಕೆಲ ಜಪಾನಲ್ಲಿ ಮತ್ತು US ಅಲ್ಲಿ ಬೇರೆ ಬೇರೆ ಕಂಟ್ರಿಯಿಂದ ಅಲ್ಲಿರುವಂಥವರು ಕೂಡ ಕಾಂತಾರವನ್ನು ನೋಡಿ ಭಾಳ ಅಪ್ರಿಷಿಯೇಟ್ ಮಾಡಿದ್ದಾರೆ. ಅಲ್ಲಿನ ರಿವ್ಯೂಸ್ಗಳು ಬರ್ತಾ ಇದೆ. ಸೊ ನನಗೆ ಆಗ ಅನಿಸಿದ್ದು, ದೈವಗಳು ಅಂತಂದರೆ ಇವತ್ತಿನ ಪ್ರಪಂಚಕ್ಕೆ, ಇವತ್ತಿನ ಜನ್ರೇಷನ್ಗೆ, ಇವತ್ತಿನ ಹುಡುಗರಿಗೆ ಅದರ ಕಲ್ಪನೆ ಅಥವಾ ಅದಕ್ಕೆ ನಾವು ಹೇಗೆ ನಡ್ಕೋಬೇಕು ಅನ್ನೋಂಥದ್ದು ಎಷ್ಟರ ಮಟ್ಟಿಗೆ ಗೊತ್ತು ಅನ್ನೋದು ನನಗೆ ಕ್ಲಾರಿಟಿ ಇಲ್ಲ. ಹಾಗಾಗಿ ದೈವ ಈ ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಬ್ರಿಡ್ಜ್ ಅಂತ ನಾನು ಅಂದ್ಕೊಳ್ತೀನಿ. ನಾನು ಕೇಳಿದ್ದು ಹಾಗೆ, ನಾನು ನೋಡಿದ್ದು ಹಾಗೆ, ಅನುಭವಿಸ್ತಿರೋದು ಹಾಗೇನು ಕೂಡ. ಸೊ ಅದ್ಭುತ ಒಂದು ಕೊಂಡಿ ದೈವಾರಾಧನೆ ಅನ್ನುವಂಥದ್ದು ಇವತ್ತು ಕೆಲವೊಂದಷ್ಟು ಪ್ರೋಗ್ರೆಸಿವ್ ಮೈಂಡ್ ಸೆಟ್ಟಲ್ಲಿ ನೋಡುವಂಥವ್ರಿಗೂ ಕೂಡ ನಾನು ಹೇಳೋದು, ಸಮಾಜದ ಸಮತೋಲನತೆಯನ್ನು ಕಾಪಾಡುವಂಥ ಒಂದು ಆಚರಣೆ ಇದು. ಬರೀ ಪೂಜೆ ಪುನಸ್ಕಾರಕ್ಕಷ್ಟೇ ಅಲ್ಲದೆ ಸಮಾಜಕ್ಕೆ ಅದರ ಕಾಂಟ್ರಿಬ್ಯೂಷನ್, ನಮಗೆ ಬ್ಲೆಸ್ಸಿಂಗ್ಸ್, ಆಶೀರ್ವಾದ ಮಾಡೋದ್ರ ಜೊತೆಗೆ ಸಮಾಜದಲ್ಲಿ ಎಲ್ಲ ವರ್ಗದ ಜನರನ್ನು ಒಂದೇ ಹಂತದಲ್ಲಿ ತಂದು ನಿಲ್ಲಿಸಿ ಒಂದು ಸಮಾನತೆಯನ್ನು ತೋರಿಸುವಂಥ ಆಚರಣೆ. ಸೊ ಹಾಗಾಗಿ ಇದು ದೈವದ ಆಚರಣೆಯ ಮುಖಾಂತರ ಒಂದು ದೈವದ ಕಾರ್ಮಿಕವನ್ನು ಹೇಳುವಂಥದ್ದೇ ಆಗಬೇಕು. ಈ ಭೂಮಿಯ ಬಗ್ಗೆ ಇರುವಂಥ ಕಥೆ ಅಂತಂದರೆ ಅದು ಹಾಗೆ ಆಗಬೇಕು ಅಂತ ಅಂದ್ಕೊಂಡು ಯೋಚನೆ ಬಂದಿತ್ತು. ನಾನು ಮಾಡಿದ್ದಲ್ಲ, ಯಾಕಂದರೆ ನನ್ನ ಲಿಸ್ಟಲ್ಲಿ ಬೇರೆ ಬೇರೆ ಸಿನಿಮಾಗಳಿದ್ದು ನಾನು ಮಾಡಬೇಕಾಗಿದ್ದು ಎಲ್ಲವನ್ನ ತಳ್ಳಿ ನಾನು ಸೆಕೆಂಡ್ ಲಾಕ್ಡೌನ್ ಕೂತಾಗ ಓವರ್ ನೈಟ್ ಈ ಥರದ್ದೇನೋ ಒಂದು ಯೋಚನೆ ಬಂದು, ಅಂದರೆ ಒಂದು 3 ತಿಂಗಳಲ್ಲಿ ನಾವು ಸ್ಕ್ರಿಪ್ಟ್ ಬರೆದಿದ್ದೀವಿ ಹಗಲು ರಾತ್ರಿ ಕೂತು ನಾವೆಲ್ಲರೂ ಅಂತಂದರೆ, ಇವತ್ತು ನನ್ನ ಗುರುಗಾಗಲಿ, ಪ್ರಕಾಶ್ ಅಣ್ಣಗಾಗಲಿ, ನಮ್ಮ ಉಳಿದ ರೈಟರ್ಸ್ಗಾಗಲಿ ಯಾರಿಗೂ ನಮ್ಗೆ ಯೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯೋಚನೆ ಬಂದು 4ನೇ ತಿಂಗಳಲ್ಲಿ ಶೂಟಿಂಗಲ್ಲಿದ್ದೀವಿ. ಯೋಚನೆ ಬಂದು 1 ವರ್ಷದಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ದೀವಿ ಅಂತಂದರೆ ಖಂಡಿತವಾಗ್ಲೂ ಅದು ದೈವದ ಒಂದು ಆಶೀರ್ವಾದ ನಮ್ಮ ಜೊತೆಗೆ ಇದ್ದಿದ್ದಕ್ಕೆ ನಮ್ಮ ಕೈಯಲ್ಲಿ ಮಾಡೋಕ್ಕಾಯ್ತು ಅಂತ. ಅದು ನಾವು ಬರೀ ಕಾರಣ ಆದ್ವಿ ಅಂತ. ಅದೇ ರೀಸನ್ಗೆ ಆ್ಯಕ್ಚುಲಿ ದೈವದ ಮುಖಾಂತರ ಹೇಳಿದ್ರೆ ಪ್ರಕೃತಿಗೆ ಹತ್ತಿರ ಆಗುತ್ತೆ. ಅದು ಆ ಶಕ್ತಿ ಇವತ್ತು ಆ ಕಾರ್ಮಿಕ ಇರೋದಕ್ಕೆ ಮೋಸ್ಟ್ಲಿ ಸ್ಕ್ರೀನ್ ಮೇಲೆ ಅದು ಟ್ರಾನ್ಸ್ಫರ್ ಆಗಿ ಹೋಯಿತು ಅಂತ ಅನಿಸ್ತು ನನಗೆ.
ಹೊರಗಿದ್ದ, ನಾನು ಇಲ್ಲಿ ಹುಟ್ಟಿದ್ದೇನೆ, ಸೊ ಇಲ್ಲಿ ಈ ದೈವಗಳ ಕಥೆಯನ್ನು ಒಂದಲ್ಲ ಒಂದು ದಿನ ನಾನು ಹೇಳಬೇಕು ಅನ್ನೋ ಮೂಲತಃ ನಾನು ಕುಂದಾಪುರದವನಾಗಿರೋದ್ರಿಂದ ನಮ್ಮಲ್ಲಿ ದೈವಾರಾಧನೆ ಆಚರಣೆ ಸ್ವಲ್ಪ ಬೇರೆ ರೀತಿ ಇರುತ್ತೆ. ಕೋಲಗಳು ನಡೆಯುತ್ತೆ, ಅಂದರೆ ಪಂಜುರ್ಲಿ ಕೋಲ ಎಲ್ಲ ನಡೆಯುತ್ತೆ. ಸೊ ನಾವು ಸಿಂಗಾರ ಸಿರಿಯ ಹಾಡಲ್ಲಿ ನಾಗಪಾಣ ಅಂತ ಒಬ್ಬರಿದ್ದಾರೆ, ಸೊ ದುರ್ಗಾಪಾಣ ಅಂತ ಆ ಒಂದು ಕುಟುಂಬದವರು ನಡೆಸ್ತಾರೆ. ಆ ಭಾಗದಲ್ಲಿ ತುಂಬ ಕಡಿಮೆ. ನಾನು ಚಿಕ್ಕ ವಯಸ್ಸಿಗೆ ನೋಡೇ ಇರಲಿಲ್ಲ. ಸಿನಿಮಾ ಮಾಡೋಕ್ಕೆ ಹೊರಟ ಮೇಲೆ ಆ್ಯಕ್ಚುಲಿ ನಾನು ಒಂದು ಕೋಲಕ್ಕೆ ಹೋಗಿ ಅಲ್ಲಿ ನನಗೆ ಅದ್ಭುತವಾದಂಥ ಒಂದು ಆಶೀರ್ವಾದ ಸಿಕ್ಕಿ ದೈವ ಆಕರ್ಷಣೆ ಆದಾಗ ಆ ಬಣ್ಣ ತೆಗೆದು ನನ್ನ ಮುಖಕ್ಕೆ ಹಚ್ಚಿ ತುಂಬ ಒಂದು ಸಾರ್ಥಕತೆ ಸಿಕ್ಬಿಡುತ್ತೆ ನನಗೆ. ನನಗೂ ಗೊತ್ತಿಲ್ಲ, ನಾನಲ್ಲಿ ಕೇಳೋದಾಗಾದ್ರೆ ನಾನೇ ಯಾಕೆ ಮಾಡಬೇಕನ್ನೋ ಪ್ರಶ್ನೆನೂ ಇತ್ತು ನನ್ನಲ್ಲಿ. ಬೇರೆಯವರು ಮಾಡ್ಬೋದಿತ್ತಲ್ಲ, ಇದರ ಕಾರಣಿಕ ಗೊತ್ತಿದ್ದವರು, ಇದನ್ನು ಚಿಕ್ಕ ವಯಸ್ಸಿನ ನೋಡಿರೋರು ಅಂತ. ಸೊ ನಾನು ಆ ಭಾಗದಲ್ಲಿದ್ದು ಈ ಭಾಗದಲ್ಲಿ ತುಂಬ ಪ್ರಸ್ತುತದಲ್ಲಿರುವಂಥ ಒಂದು ಆಚರಣೆ. ಅದರ ಇನ್ ಡೀಟೇಲ್ ಗೊತ್ತಾಗಬೇಕಂತಂದರೆ ನನಗೆ ಅದಕ್ಕೆ ನಡ್ಕೊಳ್ಳೋರು, ಸೇವೆ ಮಾಡುವಂಥವ್ರು ಪ್ರತಿಯೊಬ್ಬರು ಸಹಾಯ ಬೇಕಾಗಿತ್ತು. ಸೊ ಹಾಗಾಗಿ ಯಾವುದೇ ಕೆಲಸ ಮಾಡಬೇಕಾದ್ರೆ ಒಂದು ಭಯಭಕ್ತಿ ಬೇಕು. ಅದು ಬರೀ ದೈವದ ವಿಚಾರ ಮಾತ್ರ ಅಲ್ಲ ಹೇಳ್ತೇವೆ. ಹಾಗಾಗಿ ನನಗೆ ಮುಖೇಶ್ ಅಣ್ಣ ಆಗ್ಬೋದು, ಇಡೀ ತಂಡ ಪ್ರತಿಯೊಬ್ಬರು ನನ್ನನ್ನು ಗೈಡ್ ಮಾಡ್ತಾನೆ ಬರ್ತಾರೆ. ಸ್ವರಾಜು ಕೂಡ ಸುಮಾರಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ರು. ಸೊ ಎಲ್ಲರೂ ಗೈಡ್ ಮಾಡಿದ್ದಕ್ಕೆ ಮೋಸ್ಟ್ಲಿ ಅದನ್ನು ನನಗೆ ಮಾಡೋಕ್ಕಾಯ್ತು. ಇವಾಗ ದೈವಾರಾಧನೆಯಲ್ಲಿ ಆಚಾರ ವಿಚಾರಗಳು ತುಂಬ ಸೂಕ್ಷ್ಮವಾಗಿರುತ್ತೆ. ಸೊ ಈ ಚಿತ್ರೀಕರಣ ಸಂದರ್ಭದಲ್ಲಿ ಮುಖೇಶ್ ಅವರು ಈ ಪಾತ್ರಕ್ಕೆ ನಿಮ್ಗೆ ಯಾವ ರೀತಿಯಾಗಿ ಗೈಡ್ ಮಾಡ್ತಾ ಇದ್ದಾರೆ? ಯಾಕಂದರೆ ಒಂದು ಅಂದರೆ ದೈವಾರಾಧನೆಯಲ್ಲಿ ಏನೋ ತಪ್ಪಾಗಬಾರ್ದು, ಸ್ವಲ್ಪ ತಪ್ಪಾದರೂ ಕೂಡ ಸಮಸ್ಯೆ ಆಗುತ್ತೆ, ಯಾವ ರೀತಿ ಆ ಸಮಸ್ಯೆ ಆಗಬಾರ್ದು ಅಂತಲೇ ಮುಖೇಶ್ ಅಣ್ಣ ನಮ್ಮ ಜೊತೆಗಿದ್ದರು. ಕೆಲವೊಂದು ಸಲಕ್ಕೆ ಅದು ನಿಮಗೆ ಶಬ್ದ ಆಗ್ಬೋದು, ಬೆಳಕಾಗ್ಬೋದು, ಬಣ್ಣ ಆಗ್ಬೋದು, ಆ ಒಟ್ಟಾರೆ ವಾತಾವರಣ ಆಗ್ಬೋದು. ಸೊ ನೇಚರಿಂದ ಅದೊಂದು ಎನರ್ಜಿ ಯಾರಿಗೆ ಬೇಕಾದರೂ ಅದು ಫೀಲ್ ಮಾಡಿಸುತ್ತೆ. ಅಂಥ ಸಂದರ್ಭಗಳು, ಅಂಥ ಅನುಭವಗಳು ಆದಂಥದ್ದಿದೆ. ಆದರೆ ಅದನ್ನು ಬಾಯಿ ಮಾತಲ್ಲಿ ತರಬಾರ್ದು ಅಂತಿದೆ ನನಗೆ, ಯಾಕಂದರೆ ತುಂಬ ಶ್ರೇಷ್ಠ ಅದು ನನ್ನ ಅನುಭವಕ್ಕೆ ಇರಲಿ ಅಂತ. ಅಂಥ ಸಂದರ್ಭದಲ್ಲಿ ನನಗೆ ನಿಜವಾಗ್ಲೂ ಒಂದು ದೈವದ ಪ್ರೊಟೆಕ್ಷನೇ ಇತ್ತು ನನಗೆ ಕಂಪ್ಲೀಟಾಗಿ ಅನ್ನೋ ಒಂದು ಫೀಲ್ ಬಂದಿದ್ದು. ಮುಖೇಶ್ ಅಣ್ಣ ಅದನ್ನು ನಡೆಸ್ಕೊಂಡು ಹೋದರು. ಸೊ ಅದು ಅನುಭವಕ್ಕೆ ಇರಲಿ ಅಂತಿದ್ದೀನಿ ನನಗೆ. ಕಾಂತಾರ ಅಂದರೆ ನಿಮಗೆ ಒಂದು ನಿಗೂಢವಾದಂಥ ಕಾಡು ಅಂತ. ಸೊ ಒಂದು ದಂತಕಥೆ ಅಂದರೆ ಒಂದು ಫೋಕ್ ಲೋರಲ್ಲಿ, ಒಂದು ಜನಪದವಾಗಿ ನಾವು ಎಷ್ಟೊಂದು ಕಥೆಗಳನ್ನು ಕೇಳಿದ್ದೀವಿ. ನಾವು ಎಷ್ಟು ನೋಡಿರ್ತೀವಿ ಅನ್ನೋದಕ್ಕಿಂತ ಈ ಜನ್ರೇಷನಲ್ಲಿ ದೈವದ ಕಥೆಗಳನ್ನು, ಹಿಂದಿನ ರಾಜರ ಕಥೆಗಳನ್ನು ನಾವು ಎಷ್ಟೊಂದು ನಮ್ಮ ಹಿರಿಯರು ಹೇಳ್ತಾ ಬಂದಿದ್ದಾರೆ. ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ, ಈಗ ರಾಮಾಯಣ ಮಹಾಭಾರತ ಎಲ್ಲ ನಾವು ಓದ್ದವರಲ್ಲ, ಆದರೆ ನಮ್ಗೆ ಅಲ್ಲಿನ ತತ್ವಗಳು ಗೊತ್ತು, ಅಲ್ಲಿನ ಸಿದ್ಧಾಂತ ಗೊತ್ತು, ಅಲ್ಲಿನ ಕಥೆಗಳು ಅದು ಏನು ಹೇಳುತ್ತೆ, ನಮ್ಮ ಬದುಕಿಗೆ ಏನನ್ನು ಸೂಚಿಸುತ್ತೆ ಅನ್ನೋದು ಗೊತ್ತು. ಹೇಗೆ? ಯಕ್ಷಗಾನದಿಂದ. ಸೊ ನಮ್ಮ ಚಿಕ್ಕ ವಯಸ್ಸಿಂದಲೂ ನಾವು ಯಕ್ಷಗಾನ ನೋಡಿರ್ತೀವಿ. ದೈವದ ವಿಚಾರದಲ್ಲಿ ಬಂದಾಗಲೂ ಕೂಡ ನಮ್ಮ ಪಾಠದಲ್ಲಿ ಬರುವಂಥ ವಿಚಾರಗಳಾಗಲಿ ಅಥವಾ ಅದರ ಹಿಂದಿನ ಕಥೆಗಳಾಗಲಿ, ಕೆಲವೊಂದು ಸಲ ದೈವವನ್ನೇ ಪ್ರಶ್ನೆ ಮಾಡಿದಂಥವ್ರು ಇದ್ದಾರೆ, ಅವ್ರಿಗೆ ಆದಂಥದ್ದು ಏನೇನು ಅನುಭವಿಸಿದ್ರು ಅನ್ನೋದು ಕೂಡ ನಾವು ಕೇಳಿದ್ದೀವಿ. ಕೆಲವೊಂದಷ್ಟು ಜನ ನೋಡಿರ್ತಾರೆ ಕೂಡ. ಸೊ ಹಾಗಾಗಿ ನನಗೆ ಇದು ಜನಪದದ ಮುಖಾಂತರನೇ ಈ ಒಂದು ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಸಂಘರ್ಷವನ್ನು ಹೇಳಬೇಕು ಅನ್ನೋದಿತ್ತು. ಹಾಗಾಗಿ ದಂತಕಥೆ ಅಂತ. ಸೊ ಈ ಕಾಡು ಅಂದ ತಕ್ಷಣ ಮನುಷ್ಯನಿಗೆ ಕಾಡಿಲ್ಲ ಅಂದರೆ ಮನುಷ್ಯ ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರುತ್ತೆ, ಎನ್ಕ್ರೋಚ್ಮೆಂಟ್ ಬರುತ್ತೆ. ಈ ಸಂಘರ್ಷ ತುಂಬ ಹಿಂದಿನಿಂದನೂ ಕೂಡ ಬರ್ತಾನೆ ಇದೆ ಇವತ್ತವರೆಗೂ. ಇವತ್ತೇನು ನಡೆಯುತ್ತೆ ಅಂತ, ಇವತ್ತಿಂಥದ್ದು ನಡೆದಾಗ, ಈ ಭೂಕಬಳಿಕೆ ಆಗಲಿ ಇವೆಲ್ಲವೂ ನಡೆದಾಗ, ಮನುಷ್ಯನ ಕೈಮೀರಿ ಹೋದಾಗ ದೈವ ಶಕ್ತಿಗಳು ಏನನ್ನು ಸೂಚಿಸುತ್ತೆ, ಏನನ್ನು ಕೊಡುತ್ತೆ ಅನ್ನೋದನ್ನ ಹೇಳಬೇಕಾಗಿತ್ತು. ಹಾಗಾಗಿ ಕಾಂತಾರ. ಸರ್, ಒಂದು ಎಂಟ್ರಿ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ನೀವು ಕೂಗಿದ ರೀತಿ ಅದನ್ನೀಗ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಖಂಡಿತವಾಗ್ಲೂ ನಾನು ಅದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಆ ವಿಷಯ ಹೇಳಿದ್ದು ನಾನು, ಯಾಕಂದರೆ ಈಗ ನಾನು ಮೆನ್ಷನ್ ಮಾಡಬೇಕಂತ ಇದ್ದೆ. ನಾನು 2 ದಿವಸದಿಂದ ಬೇರೆ ಲೈವ್ ಹೋದಾಗ, ಬೇರೆ ಕಡೆಗೆ ನನ್ನ ಹತ್ರ ಬಂದು ಮೀಡಿಯಾದವ್ರು ಕೇಳಿದಾಗ ಕೂಡ ಸೂಚಿಸಿದ್ದೀನಿ. ಇದು ಒಂದು ಭಾಗದ ಆಚರಣೆ. ಸೊ ನಮ್ಮ ನಂಬಿಕೆ ತುಂಬ ದೈವಿಕವಾಗಿ ನೋಡ್ತೀವಿ. ಸಿನಿಮಾ ನೋಡಿದಾಗ ಒಂದು ಡೈಲಾಗ್ ಥರ ಅಥವಾ ಅಲ್ಲಿ ಕೂಗಿರುವಂಥದ್ದಾಗ್ಬೋದು, ಆ ಆಕರ್ಷಣೆ ಆದಂಥ ಸಂದರ್ಭದಲ್ಲಿ ಅದನ್ನು ಸಿನಿಮಾ ನೋಡ್ಕೊಂಡು ಬಂದ ಮೇಲೆ ಕೆಲವರಿಗೆ ಇದರ ಡೆಪ್ತ್ ಏನು, ಆಳ ಎಷ್ಟು, ಇದರ ಸೀರಿಯಸ್ನೆಸ್ ಏನು ಅನ್ನೋದು ಕೆಲವು ಸಲ ಕೆಲವರು ಗೊತ್ತಾಗದೆ ಹೋಗುತ್ತೆ. ಕೆಲವರು ಎಕ್ಸೈಟ್ಮೆಂಟಲ್ಲಿ ಖುಷಿಯಲ್ಲೂ ಮಾಡ್ಬೋದು, ಪ್ರೀತಿಯಿಂದಲೂ ಮಾಡ್ಬೋದು. ಸೊ ನಾನು 2-3 ಸಲ ರಿಕ್ವೆಸ್ಟ್ ಮಾಡಿದ್ದೀನಿ, ದಯವಿಟ್ಟು ಯಾರು ಕೂಡ ಆ ಒಂದು ಭಾವನೆಗೆ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಈ ಮುಖಾಂತರ ಮೀಡಿಯಾದಲ್ಲಿ. ಯಾಕಂತಂದರೆ ನಾವು ಮಾಡಬೇಕಾದ್ರೆ ಏನು ಅನುಭವಿಸಿದ್ದೀವಿ, ಏನು ನೋಡಿದ್ದೀವಿ, ನಮ್ಗೆ ಎಷ್ಟು ಒಂದು ಬ್ಲೆಸ್ಸಿಂಗ್ಸ್ ಇತ್ತು, ಇವತ್ತು ಈ ಸಿನಿಮಾ ಏನಾಗ್ತಿದೆ.
ಸಾಧ್ಯ ಆದರೆ ನೀವು ಆ ದೈವಕ್ಕೆ ನಡ್ಕೊಳ್ಳಿ, ಪ್ರೇ ಮಾಡಿ, ನಿಮಗೂ ಒಳ್ಳೆಯದಾಗುತ್ತೆ. ಅದನ್ನು ಬಿಟ್ಟು ಇನ್ನೇನೇನೋ ಒಂದಷ್ಟು ಕೂಗೋದು ಈ ಥರದ್ದನ್ನೆಲ್ಲ ಸೋಷಿಯಲ್ ಮೀಡಿಯಲ್ಲಿ ಹಾಕುವಂಥದ್ದು ದಯವಿಟ್ಟು ಇದನ್ನು ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸೊ ಇದನ್ನು ಸುಮಾರು ಸಲ ಹೇಳಿದ್ದೀನಿ ಕೂಡ. ಇದರ ಬಗ್ಗೆ ಗೊತ್ತಿರೋರು ದಯವಿಟ್ಟು ಆ ಥರ ಮಾಡೋರಿಗೆ ನೀವುಗಳು ಹೇಳಿ ಹಾಗೆ ಮಾಡಬಾರ್ದು ಅಂತ ಅಂದ್ಕೊಂಡು. ಇದು ಒಂದು ನಂಬಿಕೆಯ ವಿಚಾರ, ಭಾವನೆಯ ವಿಚಾರ. ಎಸ್ ಸರ್. ನೋಡೋದು ದೈವದ ಆಶೀರ್ವಾದ ಇದ್ದರೆ ಎಷ್ಟು ಪಾರ್ಟ್ ಬೇಕಾದ್ರೂ ಬರ್ಬೋದು, ನಮ್ಗೆ ಗೊತ್ತಿಲ್ವಲ್ಲ. ಅಂದರೆ ಇದು ನಾನು ಅದಾಗಲೇ ಹೇಳಿದಾಗ ಸರ್, ಅಂದರೆ ಇದು ಕತೆ ನಾನು ಮಾಡಿದ್ದಲ್ಲ ಅಂತ. ಅದು ಒಂದು ಐಡಿಯಾ ಬರುತ್ತೆ, ಎಲ್ಲೋ ಒಂದು ಕೂತಿದ್ದಾಗ ಏನೋ ಒಂದು ವಿಚಾರ ಬರುತ್ತೆ. ಅದಾದಮೇಲೆ ಇದಷ್ಟು ತೊಗೊಂಡು ಇವತ್ತಿಲ್ಲಿ ಬಂದಿದೆ. ಬಂದರೂ ಬರ್ಬೋದು. ಈ ನವೀನ ಹೇಳ್ತಾರಲ್ಲ ಫಿಲ್ಮಲ್ಲಿ, ಬರ್ಬೋದು ಸರ್. ಈ ಫಿಲ್ಮ್ ಕ್ರಿಟಿಕ್ಸ್ ಮತ್ತು ವ್ಯೂವರ್ಸ್ ಎರಡೂ ಈ ನಿಮ್ಮ ನರೇಷನ್ ಸ್ಟೈಲ್ನ ಬಹಳ ಹೊಗಳಿದ್ದಾರೆ ಸರ್. ಇದು ಇಂಟರ್ನ್ಯಾಷನಲ್ ಅಥವಾ ಆ ಸ್ಕ್ರಿಪ್ಟಿಗೆ ಹೊಂದಿಕೊಂಡು ನೀವು ಮಾಡಿದ್ದಾರೆ ಸರ್? ಮಧ್ಯದಲ್ಲಿ ಕೇಳಿಸಿಲ್ಲ. ಅಂದರೆ ನೀವು ಈ ಸ್ಟೋರಿ ನರೇಟ್ ಮಾಡ್ತಾ ಹೋಗ್ತಿರೋದ ಸರ್, ಇದನ್ನ ಬಹಳ ಡಿಫ್ರೆಂಟ್ ಆಗಿ ಮಾಡಿದ್ದೀರಿ ಅಂತ ಹೇಳೋದು. ಇದು ಇಂಟರ್ನ್ಯಾಷನಲ್ ಅಥವಾ ಸ್ಕ್ರಿಪ್ಟಿಗೆ ಹೊಂದಿಕೊಂಡು ಮಾಡ್ಕೊಂಡು ಹೋದ? ಕಥೆಯನ್ನು ಯಾವತ್ತೂ ನಾನು ಒಂದು ಫ್ಲೋಲ್ಲಿ ಹೋಗೋದಕ್ಕೆ ಬಿಟ್ಬಿಡ್ತೀನಿ. ಅದ್ರ ಮೇಲೆ ನನ್ನ ಯೋಚನೆ, ನನ್ನ ಐಡಿಯಾಲಜಿ ಆಗ್ಬೋದು, ಯಾವುದನ್ನು ನಾನು ಅದ್ರ ಮೇಲೆ ಪ್ರೆಷರ್ ಮಾಡೋಕ್ಕೆ ಬರಲ್ಲ. ಆ ಕತೆ ಯಾವತ್ತೂ ಬಯಾಸ್ ಆಗಬಾರ್ದು ಅಂತ. ಯಾವುದೇ ಒಂದು ವರ್ಗಕ್ಕೆ, ಒಂದು ಜನರಿಗೆ ಅಷ್ಟಕ್ಕೆ ಅದು ಒಪ್ಪಬೇಕು, ಇನ್ನೊಬ್ಬರಿಗೆ ಹರ್ಟ್ ಮಾಡಬೇಕು, ಇದಾಗಬಾರ್ದು ಅಂತ ಅಂದ್ಕೊಂಡು ಯಾವತ್ತೂ ನಾನು ಕಥೆಯನ್ನು ತುಂಬ ಫ್ಲೋಲ್ಲಿ ಹೋಗೋಕೆ ಬಿಡ್ತೀನಿ. ಸ್ಕ್ರೀನ್ ಪ್ಲೇ ವೈಸ್ ಯಾವತ್ತೂ ನಾನು ಇಂಟೆನ್ಷನಲ್ಲಿ ಯೋಚನೆ ಮಾಡ್ತೀನಿ. ಅದನ್ನು ಆಸ್ ಎ ಡೈರೆಕ್ಟರ್ ನನಗೆ ಕತೆ ಹೇಳ್ತಾ ನನಗೆ ಯಾವುದೋ ಒಂದು ಸಣ್ಣ, ಫಾರ್ ಎಕ್ಸಾಂಪಲ್ ಈಗ ಯಾರಿಗಾದ್ರೂ ಇದರಲ್ಲಿರೋದು ಬಾಟ್ಲ್ ಮೇಲೆ ಕತೆ ಹೇಳಬೇಕಂದ್ರೆ ಆ ಬಾಟ್ಲ್ ಸುತ್ತ ಕತೆ ಇರುತ್ತೆ ಅಂತ, ನೀರು ಬಾಟ್ಲ್ ಸುತ್ತ. ಬಟ್ ನನಗೆ ಹಂಗಲ್ಲ, ಈ ಟೇಬಲ್ ಇರೋದು ಅಷ್ಟು ಬೇಕಿರುತ್ತೆ ನನಗೆ. ಅವಾಗ ಒಂದು ಎಕ್ಸೈಟ್ಮೆಂಟ್ ಬರುತ್ತೆ. ಈ ಕತೆ ಹೇಳ್ತಾ ಅದರ ಹಿನ್ನೆಲೆಯನ್ನು ಹೇಳೋದಾಗ್ಬೋದು, ಅಲ್ಲಿ ಬರುವಂಥ ಪಾತ್ರಗಳಾಗ್ಬೋದು, ಒಂದು ರಾಶಿ ಪಾತ್ರಗಳು ತುಂಬ ಇಂಪಾರ್ಟೆಂಟ್ ಆಗಿ ಸ್ಟಾರ್ಟ್ ಟು ಎಂಡ್ ಜೊತೆಗಿದ್ದಾಗಲೇ ಸುಮ್ಮನೆ ಇಂಟ್ರೆಸ್ಟಿಂಗ್ ಅನ್ಸಕ್ಕೆ ಶುರುವಾಗುತ್ತೆ. ಇಲ್ಲ ನನಗೆ ಬೋರ್ ಆಗಿಬಿಡುತ್ತೆ. ಸೊ ನನಗೆ ಬೋರ್ ಆಯಿತು ಅಂತಂದರೆ ಡೆಫಿನೆಟ್ಲಿ ಜನರಿಗೆ ಇನ್ನೂ ಎಕ್ಸ್ಟ್ರೀಮ್ ಬೋರ್ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ಹಾಗಾಗಿ ಆ ಸ್ಕ್ರೀನ್ ಪ್ಲೇ ವೈಸ್ ಇಂಟೆನ್ಷನಲ್ ಆಗಿರುತ್ತೆ. ಕತೆ ಯಾವತ್ತೂ ಒಂದು ವಿಚಾರ ಹೊಟ್ಕೊಂಡಾಗ ಮಿಕ್ಕಿದ ಅದನ್ನು ಫ್ಲೋಲ್ಲಿ ಹೋಗೋದಕ್ಕೆ ಬಿಡ್ತಾ ಹೋಗ್ತೀವಿ. ಸಮ್ ಟೈಮ್ಸ್ ಒಂದು ಪಾಯಿಂಟಿಗೆ ಬಂದು ಸ್ಟ್ರಕ್ ಆಗೋದಿರುತ್ತೆ. ಇನ್ಫ್ಯಾಕ್ಟ್ ಇದರಲ್ಲೂ ಕೂಡ ಆಗಿತ್ತು ನಮಗೆ. ಸೆಕೆಂಡ್ ಹಾಫ್ ಶಿಫ್ಟ್ ಆಗಬೇಕಾದ್ರೆ ಹೇಗೆ ಹೋಗೋದು ಇದು ಅನ್ನೋ ಥರ ಒಂದು ಕಡೆಗೆ ಲಾಕ್ ಆಗಿದ್ವಿ. ಮತ್ತೆ ಒಂದಷ್ಟು ಸ್ಟಾರ್ಟಿಂಗಿಂದ ಯೋಚನೆ ಮಾಡ್ಕೊಂಡು ಬಂದಾಗ ಮಾತಾಡ್ತಾ ಕೂತ್ವಿ, ಹೇಳೋದು ಸರಾಗವಾಗಿ ಫ್ಲೋಲ್ಲಿ ಹೋಯ್ತದು. ಮಾಡಬೇಕು ಅಂತ ಹೇಗೆ ಅನ್ನಿಸ್ತು ಮತ್ತು ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕಮಲದ ಬಗ್ಗೆ ನಿಮ್ಮ ಅಭಿಪ್ರಾಯ? ಮೂಲತಃ ನಾನು ನಮ್ಮ ಮನೆ ಬೀಡಿಂಗ್ ಮನೆ ಅಂತ. ಸೊ ನಾವು ಕಮಲ ನಡೆಸುವ ಫ್ಯಾಮಿಲಿ. ಒಂದು ಚಿಕ್ಕ ವಯಸ್ಸಿಂದ ನಾನು ನೋಡಿದ್ದೀನಿ. ನನ್ನ ಮಾವ, ನನ್ನ ಕಸಿನ್ಸು ಎಲ್ಲರೂ ಸೇರಿ ಕಮಲ ನಡೆಸ್ತಾರೆ. ಚಿಕ್ಕ ವಯಸ್ಸಿಂದ ನಾನು ನೋಡಿದ್ದೀನಿ. ನಾವು ಕುಂದಾಪುರದಲ್ಲಿ ಊಟಿ ಮಾಡೋದಂತ, ಉಳುಮೆ ಅಂತಾರಲ್ಲ, ಇಲ್ಲಿ ಅಂತ ಹೇಳ್ತಾರೆ ಉಳುಮೆ ಮಾಡೋದಕ್ಕೆ ನೇಟಿಯ ದಪ್ಪನ. ಸೊ ಅದನ್ನು ಮಾಡಿದ್ದೆ ಚಿಕ್ಕ ವಯಸ್ಸಲ್ಲೆಲ್ಲ. ಸೊ ಬಟ್ ಈ ಕೋಣ ಹತ್ತೋದು ಒಂದು ಭಾಳ ಹೆದರಿಕೆ ವಿಷಯ. ಆಮೇಲೆ ಹಲಗೆ ವಿಭಾಗ ಮಾಡಿರೋದು, ಯಾಕಂದರೆ 1990ರಲ್ಲಿ ಕತೆ ನಡೆಯೋದ್ರಿಂದ ಹಗ್ಗ ವಿಭಾಗ ಇವೆಲ್ಲ ಸ್ವಲ್ಪ ಇತ್ತೀಚೆಗೆ, ಡಬಲ್ ಟ್ರ್ಯಾಕು, ಕಾಂಪಿಟೇಟಿವ್ ಕಂಬಳ ಇದೆಲ್ಲ ಸ್ವಲ್ಪ ಇತ್ತೀಚೆಗೆ. ನಾವು ತೋರಿಸ್ಬೇಕಾಗಿ ಟ್ರೆಡಿಷ್ನಲ್ ಕಂಬಳ, ಗದ್ದೆಯಲ್ಲಿ ಟ್ರೆಡಿಷ್ನಲ್ ಆಗಿ ಮೊದಲೆಲ್ಲ ಹೇಗಿತ್ತು ಅದೇ ಥರದಲ್ಲಿ ತೋರಿಸ್ಬೇಕಂತಿತ್ತು. ಹಲಗೆ ವಿಭಾಗ ನೋಡೋರಿಗೆ ಹಲಗೆ ಮೇಲೆ ಇತ್ತು ಆಯ್ತಲ್ಲ, ಕೋಣ ತೊಗೊಂಡು ಹೋಗ್ತಿತ್ತು. ಸೊ ಒಂದು ಧೈರ್ಯ ಇತ್ತು. ಹೇಳಿದ ತಕ್ಷಣ ಎಲ್ಲರೂ ಹೇಳಿದ್ರು ಸೂಪರ್ ಸೂಪರ್ ಅಂತ. ನಮ್ಮ ಕಮಲ ಅಕಾಡೆಮಿಯಲ್ಲಿ ಇದ್ದಾರಲ್ಲ ರಾಜೇಶ್ ಶೆಟ್ಟರು, ಕಮೆಂಟೇಟ್ರು, ರಾಜೀವಣ್ಣಗೆ ಹೇಳಿದೆ, ರಾಜಣ್ಣ ಕೋಣ ಹತ್ತದ ಅಂತಿದ್ದೀನಿ ಈ ಸಲ ಅಂತ. ನಿಮಗೆ ಬೇಡ ಮಾರೆ ಸರ್, ನಿಮಗೆ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ಸಿನಿಮಾ ಮಾಡಬೇಕು, ಶೂಟಿಂಗ್ ಮಾಡೋಕ್ಕಾಗಲ್ಲ, ಏನೋ ಎಂಥವ್ರು ಏಟಾದರೆ ಹೇಗೆ ಅಂತ. ಎಲ್ಲ ಮಾಡ್ತೀನಿ ನಾನು ಅಂತ. ಯಾರಿಗೂ ಧೈರ್ಯ ಇರಲಿಲ್ಲ. ಬಟ್ ಬೇರೆ ಕೆಲಸಗಳು ನೋಡಿದ್ರಲ್ಲ ನಾನು ಯಾವ ಥರ ಕೆಲಸ ಮಾಡ್ತೀನಿ ಅನ್ನೋದನ್ನ. ಬಾಳಮಳ್ಳಿ ಅಂತ ನಮ್ಮ ತಂದೆ ಮನೆ ಹತ್ತಿರ, ಅಲ್ಲಿ ಆ್ಯಕ್ಚುಲಿ ಅವರು ಕೋಣಕ್ಕೆ ಈ ಮಂಗಳೂರವರೆಗೂ ಅವ್ರ ಕೋಣಗಳು ಬರುತ್ತೆ. ಪರಮೇಶ್ವರ್ ಭಟ್ ಅಂತ, ಇನ್ನೊಬ್ಬರು ಮಹೇಶ್ ಪೂಜಾರಿ ಅಂತ, ಅವರಿಬ್ಬರು ಸೇರಿ ನನ್ನ ಟ್ರೈನ್ ಮಾಡ್ತಾರೆ. ಶುರುವಲ್ಲಿ ಕೋಣದ ಹತ್ರ ಹೋಗೋವರೆಗೂ ಸ್ವಲ್ಪ ಮಾಡೋಣ ಅಂತೆಲ್ಲ ಹೋದ್ವಿ. ಹೋಗಿ ಒಂದಿಬ್ಬರು ಬಿದ್ದರು. ಬಿದ್ದ ತಕ್ಷಣ ಸ್ವಲ್ಪ ಮೀಟ್ರ್ ಆಫ್ ಆಯಿತು, ಬೇಕೆ ನನಗೆ ಅಂತ. ಆಮೇಲೆ ಭಟ್ರು ಹೇಳಿದ್ರು, ಶೆಟ್ರು ಏನಾಗಲ್ಲ ಹತ್ತಿ ಅಂತ. ಧೈರ್ಯ ಮಾಡಿ ಹತ್ತಿ ಫಸ್ಟ್ ಟೈಮ್ ಬಿದ್ದೆ ನಾನು. ಫಸ್ಟ್ ಟೈಮ್ ಮುಂದೆ ಹೋಗೋಕ್ಕೆ ಆಗಲಿಲ್ಲ. ಸೆಕೆಂಡ್ ರೌಂಡ್ ಹತ್ತಾಗ ಲ್ಯಾಂಡಿಂಗಲ್ಲಿ ರಾಂಗ್ ಲೆಗ್ನ ಕೆಳಗೆ ಇಟ್ಟು ಹಿಂದಕ್ಕೆ ಬಿದ್ದೆ. ಸಣ್ಣ ಪುಟ್ಟ ತರಚಿದ ಗಾಯಗಳಷ್ಟೇ. ಆಗ ಒಂದು ಕಾನ್ಫಿಡೆನ್ಸ್ ಬಂತು. ಅಲ್ಲಿವರೆಗೆ ಟ್ರಾವೆಲ್ ಮಾಡಿದ್ನಲ್ಲ, ಕೋಣದ ಕೆಳಗಡೆ ಬೆಂಡ್ ಆಗಿದ್ದೆ ನಾನು ಆ್ಯಕ್ಚುಲಿ. ನೆಕ್ಸ್ಟ್ ರೌಂಡಿಂದ ಬರ್ತಾ ನಿಧಾನಕ್ಕೆ ಕೋಣದಿಂದ ಮೇಲೆ ಬರೋಕ್ಕೆ ಶುರು ಮಾಡಿದೆ. ಅಂದರೆ ತುಂಬ ಚೆನ್ನಾಗಿ ಟೀಚ್ ಮಾಡಿದ್ರು. ಕೋಣ ನೀನು ಓಡಿಸ್ಕೊಂಡು ಹೋಗ್ತಿದ್ದೆ ಅಂತ ಆಗಬಾರ್ದು, ಕೋಣ ನೀನು ಓಡಿಸ್ತಿದ್ದೆ ಅಂತ ಆಗಬೇಕು ಅಂತ. ಸೊ ಇನ್ನೊಂದು, ನಾವು ಮೋಸ್ಟ್ಲಿ ಚಿಕ್ಕ ವಯಸ್ಸಿಂದ ಆ ಕೆಸರಿಗೆ, ಆ ಮಣ್ಣಿಗೆ ಹತ್ತಿರ ಇರೋದ್ರಿಂದ, ಅದನ್ನೆಲ್ಲ ಚಿಕ್ಕ ವಯಸ್ಸಿಂದ ನೋಡಿರೋದ್ರಿಂದ
ಜೊತೆಗೆ ತುಂಬ ಫಿಸಿಕಲಿ ಫಿಟ್ ಆಗಿರಬೇಕಾಗಿತ್ತು. ಸೊ ಮಿಕ್ಸ್ ಮಾರ್ಷಲ್ ಆರ್ಟ್ ಎಲ್ಲ ಮಾಡ್ತಾಯಿದ್ದೆ, ಇಷ್ಟೆಲ್ಲ ಆ್ಯಕ್ಷನ್ ಸೀಕ್ವೆನ್ಸ್ ಇರೋದ್ರಿಂದ. ಸೊ ಎಷ್ಟೇ ಏಟ್ಗಳಾದರೂ ಮೋಸ್ಟ್ಲಿ ದೇವರದ್ದು ಆಶೀರ್ವಾದದಿಂದ ಕಮಲವನ್ನು ಭಾಳ ಪೂಜನೀಯವಾಗಿ ನಾವು ನೋಡಿರೋದ್ರಿಂದ ನಮ್ಗೆ ಅದು ಆಯಿತು ಅಂತ ಅಂದ್ಕೊಳ್ತೀವಿ. ಫಸ್ಟ್ ಟೇಕೆ ಓಕೆ ಆಗಿದೆ, ಬಟ್ ಏನಂದರೆ ನಿಮಗೆ ಅದು ಇಲ್ಲಿ 140 ಮೀಟರ್ದು ಟ್ರ್ಯಾಕಲ್ಲಿ ಕೋಣ ಓಡೋದ್ರಿಂದ ಹಗ್ಗದ ವಿಭಾಗ, ಹಲಗೆ ವಿಭಾಗದಲ್ಲಿ ಅದು ಸಿಕ್ಕಾಪಟ್ಟೆ ಉದ್ದ 600-700 ಮೀಟ್ರ್ ಇದೆ. ಅದು ನಮ್ಮ ಗದ್ದೆ ತುಂಬ ಲಾಂಗೆಸ್ಟ್ ಗದ್ದೆ ನಮ್ಮ ಮನೆಯದು. ಸೊ ಅದಕ್ಕೊಂದು ಕಾಲುವಾಗ ಬಿಟ್ಟು ಆಮೇಲೆ ಓಡಿಸ್ತಾರೆ, ಕೆಸರು ಸಿಕ್ಕಾಪಟ್ಟೆ ಇರುತ್ತೆ. ಫಸ್ಟ್ ಟೇಕೆ ಓಕೆ ಆಗಿತ್ತು, ಬಟ್ ಏನಂದರೆ ನಮಗೆ ತುಂಬ ಆ್ಯಂಗಲ್ಸ್ಗಳು ತೆಗಿಬೇಕಾಗಿತ್ತು. ಅಷ್ಟು ಲೆಂತ್ ಒಂದು ಟೇಕಲ್ಲಿ ತೋರಿಸಿದ್ರೆ ನಿಮ್ಗೆ ಯೂಟ್ಯೂಬಲ್ಲಿ ಕಾಣಿಸ್ದಾಗೆ ಅನಿಸುತ್ತೆ. ಒಂದು ಎಕ್ಸ್ಪ್ರೆಷನ್ ಹೋಗಬೇಕಾಗುತ್ತೆ, ಒಂದು ಬ್ಯಾಕ್ ಶಾಟ್ ಬರಬೇಕಾಗುತ್ತೆ, ಒಂದು ಪ್ರೊಫೈಲಲ್ಲಿ ಓಡ್ತಿರೋ ತೋರಿಸ್ಬೇಕಾಗುತ್ತೆ, ಫ್ರಂಟಿಂದ ಒಂದು ರಿವೀಲ್ ಥರ ಹೋಗ್ಬೇಕು, ಆವಾಗಲೇ ಅದು ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಸಿನಿಮಾಲ್ಲಿ ನೀವು ನೋಡಿ ಕೋಣ ಸೆಕೆಂಡ್ಸಲ್ಲಿ ಬರುತ್ತೆ. ಈಗ ನಮ್ಮ ಶ್ರೀನಿವಾಸ್ ಗೌಡ್ರೆಲ್ಲ ಎಷ್ಟು 9 ಸೆಕೆಂಡಲ್ಲಿ ಬರ್ತಾರೆ, ಅದೇ ಥರ ಸುಮಾರಷ್ಟು ಜನರು 9-10 ಸೆಕೆಂಡೆಲ್ಲ ರೀಚ್ ಆಗಿಬಿಡ್ತಾರೆ ಅಂತ. ನಾವು ಹತ್ತಿರ 1 ನಿಮಿಷ ತೋರಿಸ್ತೀವಿ ಅದನ್ನ. ಸೊ ಆಗ ನಮ್ಗೆ ಬೇರೆ ಬೇರೆ ಶಾರ್ಟ್ಸ್ ಬೇಕಾಗುತ್ತೆ. ಒಂದು ಇಡೀ ದಿನ ಶೂಟ್ ಮಾಡಿದ್ವಿ, 36 ರೌಂಡ್ ನಾನು ಓಡಿಸಿದ್ದೆ. ನಾರ್ಮಲಿ ನಮ್ಮ ಈ ಹರಕೆ ಕಂಬಳ ಆಗ್ಬೋದು, ಟ್ರೆಡಿಷನಲ್ ಕಂಬಳದಲ್ಲಿ ಆಗ್ಬೋದು, ವರ್ಷಕ್ಕೊಂದ್ಸಲ ಓಡಿಸ್ತಾರೆ. ಸೊ ಮೋಸ್ಟ್ಲಿ ನನ್ನ ಹಳೆ ಬಾಕಿ ಇತ್ತು ಅನ್ಸುತ್ತೆ, 36 ವರ್ಷಕ್ಕೆ ಒಂದು ಓಡಿಸ್ಬೇಕಾಯ್ತು ನನಗೆ. ಸರ್, ಚಿತ್ರದಲ್ಲಿ ತಾವು ಹೇಳ್ತಾ ಇದ್ರಿ ಈ ಚಿತ್ರನ ಸಮರ್ಪಣೆ ಮಾಡುವಂಥದ್ದು ದೈವದ ಸೇವೆಯನ್ನು ಮಾಡುವಂಥವ್ರಿಗೆ ಅಂತ. ಸೊ ಚಿತ್ರದ ಸ್ಟಾರ್ಟಿಂಗಲ್ಲೂ ಹಾಗೂ ಎಂಡಲ್ಲೂ ಅದನ್ನು ಭಾಳ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅಂದರೆ ಯಾವ ರೀತಿ ಒಬ್ಬ ದೈವ ನರ್ತಕ ಅಥವಾ ದೈವ ಸೇವೆ ಮಾಡುವವರ ಒಂದು ಜೀವನದಕ್ಕೆ ಸಮರ್ಪಿತವಾಗಿರುತ್ತೆ ಅನ್ನುವಂಥ ವಿಚಾರ. ಸೊ ಇದ್ರ ಬಗ್ಗೆ ಒಂದೆರಡು ಮಾತು. ನೀವಿದರ ಪ್ರಭಾವಕ್ಕೆ ಏನಾದರೂ ಒಳಗಾಗಿದ್ದೀರಾ? ಅಂದರೆ ತುಂಬ ಪ್ರಭಾವಕ್ಕೆ ಒಳಗಾಗಿ ಇಂಥ ಒಂದು ರೀತಿಯಲ್ಲಿ ಎಕ್ಸಿಕ್ಯೂಟ್ ಇಂಥ ಒಂದು ಸಿನಿಮಾ ಯೋಚನೆ ಬಂದು ಹೊಂಬಾಳೆಯಿಂದ ಪ್ರೊಡಕ್ಷನ್ ನಮಗೆ ಪ್ರೊಡ್ಯೂಸ್ ಮಾಡೋಕ್ಕೆ ನಿಂತು ನನಗೆ ಒಂದು ನನ್ನ ಅದೃಷ್ಟ ಅನಿಸುತ್ತೆ, ಆ ದೈವಕ್ಕೆ ಹತ್ತಿರ ಆಗೋ ಹಾಗೆ ಅದಕ್ಕೊಂದು ಸೇವೆ ಕೊಡುವಂಥ ಒಂದು ಭಾಗ್ಯ ಸಿಕ್ತು ಅಂತ ನಾನು ಯೋಚನೆ ಮಾಡ್ತೀನಿ. ಯಾವತ್ತು ಖಂಡಿತವಾಗ್ಲೂ ತುಂಬ ಶಿಷ್ಟಾಚಾರದಿಂದ ಇದ್ದು ತಮ್ಮನ್ನು ಇಡೀ ಜೀವನವನ್ನೇ ಆ ಒಂದು ದೈವದ ಸೇವೆಗೆ ಮುಡಿಪಾಗಿಡೋದಿದೆಯಲ್ಲ, ಆ ಕುಟುಂಬದವರೆಗೂ ಎಷ್ಟೋ ರಾತ್ರಿಗಳು ಅದು ಆ ಥರದ ಏನೇ ಒಂದು ಪ್ರೇರಣೆ ಇಲ್ಲದೆ, ಏನೇ ಒಂದು ಶಕ್ತಿ ಇಲ್ಲದೆ ಮನುಷ್ಯನಿಗೆ ಸಾಧ್ಯವೇ ಇಲ್ಲ. ಸೊ ಯಾಕಂದರೆ ನನ್ನ ಅನುಭವಕ್ಕೂ ಅದು ಬಂದಿರೋದ್ರಿಂದ ನಾನು ಹೇಳ್ತಾ ಇರೋದು. ಹಾಗಾಗಿ ಅದು ಅವರಿಗೆ ಸಮರ್ಪಣೆ ಮಾಡಲೇಬೇಕು, ಅದು ಸೂಕ್ತ. ಅದು ಸಿನಿಮಾಗೆ ಒಂದು ಬೆಲೆ ಸಿಗುತ್ತೆ ಅದರಿಂದ ಅಂತ ಅನ್ಕೊಳ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಸಿನಿಮಾಗೂ ಅದ್ಭುತವಾಗಿ ಬೆಂಬಲ ಕೊಡ್ತಾ ಬಂದಿದ್ದೀರಾ. ಜಗನ್ನಾಥ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಹಬ್ಬದ ಟೈಮಲ್ಲೂ ಇಷ್ಟು ಜನರು ಬಂದು ಈ ಪತ್ರಿಕಾಗೋಷ್ಠಿಗೆ ಸೇರಿದ್ದಕ್ಕೆ ಧನ್ಯವಾದ. ನಿಮ್ಮೆಲ್ಲರ ಬೆಂಬಲ, ಆಶೀರ್ವಾದ, ಪ್ರೀತಿ ಹೀಗೆ ಇರಲಿ. ಥ್ಯಾಂಕ್ ಯು.